ಮೊದಲಿಗೆ ನಾವು ಆ, ನಮ್ಮ ವೀರೇಶ್ವರ ಕಾರ್ಡ್ ಸಂಸ್ಥೆ ವತಿಯಿಂದ ಸ್ತನ್ಯಪಾನ ಸಪ್ತಾಹವನ್ನು ಈಗಿನ ಕಾಲಘಟ್ಟದಲ್ಲಿ ಈಗೆಲ್ಲ ಹೊಸತು ನಮ್ಮ ಟಿ ವಿಯಲ್ಲಿ ಮತ್ತು ಎಲ್ಲ ಜಾಹೀರಾತುಗಳಲ್ಲಿ ಎಲ್ಲ ಬರುವಂಥದ್ದು ಅಮೂಲ್ ಪ್ಯಾರೆಸ್ ಬೂಸ್ಟ್ ಅದು ಇದೆಲ್ಲ ನಮಗೆ ತುಂಬ ಹೆಸರು ಗೊತ್ತಿಲ್ಲ. ಈ ಕಾಲಘಟ್ಟದಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು ಬಹಳ ಪ್ರಸ್ತುತ ಅಂತ ಅನಿಸ್ತದೆ. ಒಂದು ಮಗುವಿನ ಬೆಳವಣಿಗೆಗೆ ಸಂಬಂಧಪಟ್ಟಾಗೆ ಇಲ್ಲಿ ನಮಗಿಂತ ತಜ್ಞರಿದ್ದಾರೆ, ಇವತ್ತು ಮಾಹಿತಿ ಕೊಡ್ತಾರೆ. ನಾವು ಸ್ವಲ್ಪ ಹೊತ್ತು ಕೇಳಬೇಕಂತಿದ್ದೇವೆ. ನಮ್ಮ ಕಾಲಘಟ್ಟದಲ್ಲಿ ನಾವು ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಬಂದವರು ಎಲ್ಲರೂ ಕೂಡ ನಾವು ಪ್ರತಿ ಮನೆಗಳಲ್ಲಿ ಕೂಡ ಒಂದು ತ್ರಿವರ್ಣ ಧ್ವಜವನ್ನು ಧರಿಸಿ ರಾಷ್ಟ್ರ ನಮ್ಮ ಭಕ್ತಿಯನ್ನು ಅಥವಾ ರಾಷ್ಟ್ರ ಪ್ರೇಮವನ್ನು ನಾವು ಎಲ್ಲರೂ ಕೂಡ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಬಂದಿದ್ದೀರಿ, ತುಂಬ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು. ಮಾಹಿತಿ ಒಂದು ಎಲ್ಲ ಜನರಿಗೆ ಪಸರಲ್ಲಿ ಎಲ್ಲರೂ ಕೂಡ ಜನರು ಇದನ್ನು ಸದುಪಯೋಗ ಆಗಲಿ ಅಂತ ಹೇಳುತ್ತಾ ಒಂದು ಜನರಿಂದ ಇನ್ನೊಂದು ಜನರಿಗೆ ಅದು ಹೇಗೆ ಮುಂದುವರಿಯುತ್ತದೆ ಅದರ ಮೇಲೆ ನಾವು ಮಾಡಿದ ಕಾರ್ಯಕ್ರಮ ನಮ್ಮೊಳಗೆ ನಾವೊಂದು ಹೇಳ್ತೇವೆ, ನಾವು ನಾಲೆಜ್ ಅಂತ ತಿಳುವಳಿಕೆಯನ್ನು ನಮ್ಮ ಕಂಟೆಂಟ್ ನಾವು ಇಟ್ಕೊಳ್ಳೋದಲ್ಲ, ಅದನ್ನು ಜನರಿಂದ ಜನರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಅದು ಇನ್ನೊಬ್ಬರಿಗೆ ಹೋಗಬೇಕು. ಹಾಗೆ ಒಬ್ಬರನ್ನೊಬ್ಬರು ನಾವು ಎಲ್ಲರನ್ನೂ ರೀಚ್ ಆಗಲಿಕ್ಕಾಗ್ತದೆ. 10 ಜನ ಇದ್ದರೆ ಅಲ್ಲಿ 100 ಜನ, ಹೀಗೆ 1000 ಜನ, ಈ ಥರ ಅದು ಮುಂದುವರಿಯಲಿ ಅಂತ ಹೇಳುತ್ತಾ ಈ ಸಂಯೋಜನೆ ಮಾಡಿದಂಥ ನಮ್ಮ ಸ್ನೇಹಿತರು ಕಾರ್ಡ್ ಸಂಸ್ಥೆ ನಾವು ಕೇಳಿಕೊಂಡಾಗೆ ನಾವು ಒಪ್ಪಿಕೊಂಡಿದ್ದೇವೆ. ಇವತ್ತು ಈ ಶುಭ ದಿವಸದಂದು ನಾವು ಕಾರ್ಡ್ಸ್ ಹಾಗೂ ಲಿಯೋ ಮತ್ತು ಮಿಯಾ ಸಂಸ್ಥೆ ಇದರ ಸಹಭಾಗಿತ್ವದಲ್ಲಿ PHC ಕೋಟೆಕಾರ್, UCHC ಉಳ್ಳಾಲ್ ಹಾಗೂ ICDS ಈ ಸಂಘ ಸಂಸ್ಥೆಗಳ ಸಹಯೋಗದಿಂದ ಇವತ್ತು ವಿಶ್ವ ಸ್ತನ್ಯಪಾನ ದಿನಾಚರಣೆಯ ಒಂದು ಅಂಗವಾಗಿ ಇವತ್ತಿಲ್ಲಿ ಒಂದು ಮಾಹಿತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ, ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗಲೂ ಹೇಳಬೇಕಂದ್ರೆ ಇವತ್ತಿನ ಈ ಕಾರ್ಯಕ್ರಮ ನಾನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಯಾಕಂದರೆ ಯಾರಾದರೂ ಒಂದು ಮಮತಾಮಯಿ ತಾಯಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ದಟ್ ವುಡ್ ಹ್ಯಾವ್ ಬಿನ್ ಮೋರ್ ಮೀನಿಂಗ್ಫುಲ್, ಮೋರ್ ಆ್ಯಪ್ಟ್. ಎನಿವೆ, ಇವತ್ತು ಈ ವಿಶ್ವ ಸ್ತನ್ಯಪಾನ ಸಪ್ತಾಹ ಎಂಬ ಕಾರ್ಯಕ್ರಮ ವಿಶ್ವದಾದ್ಯಂತ ಪ್ರಾಯಶಃ ಒಂದು 150-200 ದೇಶಗಳಲ್ಲಿ ಆಗಸ್ಟ್ 1ರಿಂದ ಆಗಸ್ಟ್ 7ವರೆಗೆ ನಡೆಸಲ್ಪಡುವ ಕಾರ್ಯಕ್ರಮ ಇದು. ಎಲ್ಲ ವಿಶ್ವದ ಒಂದು 150-200 ದೇಶಗಳಲ್ಲಿ ಈ ಕಾರ್ಯಕ್ರಮ ನಿರಂತರವಾಗಿ 1091ರಿಂದ ನಡೆಸಲ್ಪಡುತ್ತಾ ಬಂದಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಎದೆಹಾಲಿನ ಮಹತ್ವ, ಹಾಗೆ ಎದೆಹಾಲು ಕೊಡೋದ್ರಿಂದ ತಾಯಂದ್ರಿಗೆ ಏನು ಆರೋಗ್ಯಕ್ಕೆ ಒಳ್ಳೆಯ ಪರಿಣಾಮ ಉಂಟು, ಮಕ್ಕಳಿಗೆ ಏನು ಒಳ್ಳೆಯ ಪರಿಣಾಮ ಉಂಟು, ಇದರ ಮಹತ್ವದ ಬಗ್ಗೆ ನಾವು ಜಾಗೃತಿ ಉಂಟು ಮಾಡುವಂಥದ್ದು, ಇದರ ಮಹತ್ವದ ಬಗ್ಗೆ ನಾವು ತಾಯಂದಿರಿಗೆ ತಿಳಿಸುವಂಥದ್ದು ಈ ಸಪ್ತಾಹದ ಮುಖ್ಯ ಉದ್ದೇಶ. ಅನ್ಫಾರ್ಚುನೇಟ್ಲಿ ಇತ್ತೀಚಿನ ದಿವಸಗಳಲ್ಲಿ ಮೊದಲ 6 ತಿಂಗಳಲ್ಲಿ ಸಂಪೂರ್ಣ ಆಹಾರವಾಗಿ ಎದೆಹಾಲು ಕೊಡುವಂಥ ಈ ಪರಿಪಾಠ ಗಣನೀಯವಾಗಿ ಕಡಿಮೆ ಆಗ್ತಾ ಬಂದಿದೆ. ನಮ್ಮಲ್ಲಿ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಕಡೆಗಳಲ್ಲಿ. ಇದಕ್ಕೆ ಸಾಮಾಜಿಕ ಕಾರಣಗಳಿರ್ಬೋದು, ಜಾಸ್ತಿ ವರ್ಕಿಂಗ್ ಮದರ್ಸ್ ಆಗಿರ್ಬೋದು, ಅಥವಾ ತಪ್ಪು ತಿಳುವಳಿಕೆ ಇರ್ಬೋದು. ಇದರಿಂದಾಗಿ ನಾವು ಈಗ ಮಕ್ಕಳ ಸರ್ವತೋಮುಖ ಆರೋಗ್ಯದ ಅಭಿವೃದ್ಧಿ, ಅದು ದೈಹಿಕ ಅಭಿವೃದ್ಧಿ ಆಗಿರ್ಬೋದು ಅಥವಾ ಮಾನಸಿಕ ಅಭಿವೃದ್ಧಿ ಆಗಿರ್ಬೋದು, ಅಥವಾ ತಾಯಿ ಮತ್ತು ಮಗುವಿನ ಬಾಂಧವ್ಯ ಆಗಿರ್ಬೋದು, ಇದು ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲೋ ಎಡವಿದ್ದೇವೆ ಅಂತ ನನಗೆ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರ್ಯಪ್ರವೃತ್ತ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಕೊಡಲು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಸಂಸ್ಥೆಯ ನಮ್ಮ UCHC ಉಳ್ಳಾಲದ ಪ್ರಸಿದ್ಧ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ತಾರಾರವರು ಇಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ. ಇದರ ಬಗ್ಗೆ ನಿಮಗೆ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಮಾಹಿತಿಯನ್ನು ಕೇಳಿಸಿಕೊಳ್ಳಿ. ನಿಮಗೆ ಏನಾದರೂ ಸಂಶಯಗಳಿದ್ದರೆ ಅವರ ಹತ್ರನೇ ಕೇಳಿ ಪರಿಹಾರ ಪಡ್ಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ನಮ್ಮ UCHC ಉಳ್ಳಾಲದ ಪರವಾಗಿ ನಾನು ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ ಬಯಸ್ತೇನೆ. ಜೈ ಹಿಂದ್. ಡಾಕ್ಟರ್ ವಿದ್ಯಾಸಾಗರ್ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದೆ ಮಿಸ್ ಶೈಲಾ ಕೆ ಕರ್ಗಿ, CDPO ಮಂಗಳೂರು, ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಣೆ ಅಂಗವಾಗಿ ಏನು ನಮ್ಮ ಪುರಸಭೆ ಸೋಮೇಶ್ವರ, ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಳ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್, ಹಾಗೆ ನಮ್ಮ ಸಮಗ್ರ ಶಿಶು
ಅಭಿವೃದ್ಧಿ ಯೋಜನೆ ಮಂಗಳೂರು, ಕರ್ಡ್ ಸಂಸ್ಥೆ ಹಾಗೂ ಲಿಯೋ ಹಾಗೂ ಮಿಯೋ ಫೌಂಡೇಶನ್ ಇವರ ವತಿಯಿಂದ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ, ಇದನ್ನು ನಾವು ನನ್ನ ಇತರ ಎಲ್ಲ ಸಹೋದ್ಯೋಗಿಗಳೊಂದಿಗೆ ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಮುಖ್ಯವಾಗಿ ಏನು ನಾವು ಈ ಆಗಸ್ಟ್ ತಿಂಗಳಿನಲ್ಲಿ ಆಗಸ್ಟ್ 1ರಿಂದ 7ನೇ ತಾರೀಕುವರೆಗೂ ಸ್ತನ್ಯಪಾನ ಸಪ್ತಾಹವನ್ನು ಆಚರಣೆ ಮಾಡ್ತಿದ್ದೀವಿ. ಅದರ ಮೂಲ ಉದ್ದೇಶ ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಅರಿತಿದ್ದೇವೆ. ಬಟ್ ಅದನ್ನು ಇಲ್ಲಿ ನೆರೆದಿರುವಂತಹ ಮುಖ್ಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ನರ್ಸಸ್ ಇದ್ದಾರೆ, ಹಾಗೆ ಇಲ್ಲಿಯ ಜನಸಾಮಾನ್ಯರು ಕೂಡ ಇದ್ದಾರೆ. ಅವರಿಗೆ ನಾವು ಇದನ್ನು ತಿಳಿಸುವಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ವಹಿಸಿದ್ದೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದರೆ ಸರ್ ಕೂಡ ಇದರಲ್ಲಿ ಒಂದು ಈಗ ಅಮೃತ ಮಹೋತ್ಸವದ ಹರ್ ಘರ್ ತಿರಂಗ ಕಾನ್ಸೆಪ್ಟನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಕೂಡ ನಮಗೆ ಇಲ್ಲಿ ಒಂದು ವೇದಿಕೆ, ಅಂದರೆ ಸ್ವತಂತ್ರ ಕಳೆದು ನಮಗೆ 75 ವರ್ಷಗಳು ಸಂದಿದೆ. ನಮ್ಮ ಇಲಾಖೆಗಳು ಆರೋಗ್ಯ ಇರ್ಬೋದು, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ನಾವು ಏನು ಮಕ್ಕಳು ಹಾಗೂ ಮಹಿಳೆಯರ ಆರೋಗ್ಯದ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದರೂ ಕೂಡ ಎಲ್ಲರಿಗೂ ಗೊತ್ತಿದೆ, ಈಗ ಎದೆ ಹಾಲು ಅಮೃತ ಸಮಾನ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಬಟ್ ನಾವು ಆ ಅಮೃತವನ್ನು ಕೂಡ ಈಗ ಹೇಗಿದೆ ಪರಿಸ್ಥಿತಿ ಅಂತಂದರೆ, ಅಮೃತ ಇದು ಅಂತ ಹೇಳಿ ನಾವು ಅದನ್ನು ಕೂಡ ಹೇಗೆ ಟಿ ವಿಗಳಲ್ಲಿ ಜಾಹೀರಾತು ನೋಡ್ತೀವಿ, ಹೌದಲ್ವಾ? ತುಂಬ ಪ್ರಾಡಕ್ಟ್ಸಿಗೆ ನಾವು ಆ್ಯಡ್ಗಳನ್ನು ನೋಡ್ತೀವಿ, ಇದರಲ್ಲಿ ಈ ನ್ಯೂಟ್ರಿಯೆಂಟ್ಸ್ ಎಂದಿದೆ, ಇದರಿಂದ ಕೊಟ್ಟರೆ ಇದೆಲ್ಲ ಉಪಯೋಗ ಆಗುತ್ತೆ ಅಂತ. ಬಟ್ ಏನು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಒಂದು ತಾಯಿಯ ಎದೆಯಿಂದ ಅದ ಮಗುವಿಗೆ ಸಿಗಬೇಕಾದಂಥ ಹಾಲನ್ನು ಕೂಡ ಅದು ಅಮೃತ ಅಂತ ಹೇಳಿ ನಾವು ಇಂತಹ ವೇದಿಕೆಗಳಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ನಾವು ಇನ್ನೂ ಹಿಂದೆ ಇದ್ದೀವಿ, ಆ ಮಟ್ಟವನ್ನು ನಾವು ತಲುಪಬೇಕು. ತಾಯಂದ್ರಿಗೆ ಅದರ ಮಹತ್ವ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಹಾಗೆ ಕೂಡ ನಾಟ್ ಓನ್ಲಿ ಗರ್ಭಿಣಿ ಬಾಣಂತಿಯರು, ಅವರ ಮನೆಯಲ್ಲಿರೋ ಗಂಡನಿಗೆ, ಅತ್ತೆ ಮಾವಂದರಿಗೆ ಎಲ್ಲರಿಗೂ ಕೂಡ ಅದರ ಮಾಹಿತಿ ಕೊಡಬೇಕಂತೇಳಿ ಎರಡೂ ಇಲಾಖೆಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಪೋಷಣ ಅಭಿಯಾನ ಅಂಡರಲ್ಲಿ ನಾವು ಏನೇನೆಲ್ಲ ಕಾರ್ಯಕ್ರಮ ಮಾಡ್ತೀವಿ, ಅದರಲ್ಲಿ ಒಂದೇ ಉದ್ದೇಶ, ತಾಯಂದಿರ ಸಭೆ ಕರೆದಾಗ, ಈವನ್ ನೀವು ಕೂಡ ಹೆಲ್ತ್ ಚೆಕಪ್ಸ್ ಮಾಡಿದಾಗ, ಡಾಕ್ಟರ್ಸು, ನರ್ಸಸ್ಸು ನೀವೆಲ್ಲ ಮನೆ ಭೇಟಿ ನೀಡಿದಾಗ ನಾವು ನಿರಂತರವಾಗಿ ಮಾಹಿತಿ ಕೊಡ್ತಾ ಇದ್ದೀವಿ. ಆದಾಗ್ಯೂ ಕೂಡ ಈಗ ಕೋವಿಡ್ ನಂತರದ ಪರಿಸ್ಥಿತಿಯಲ್ಲಿ ಇದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ, ಅಂದರೆ ಹೇಗೆ ಮುಂದಿನ ಸೆಷನಲ್ಲಿ ಮೇಡಮ್ ಅವ್ರು ತಗೊಳ್ತಾರೆ, ಬಟ್ ಬಿಫೋರ್ ದಟ್ ಹೇಗೆ ಸ್ವಚ್ಛತೆಯನ್ನು ನಾವು ನಿರ್ವಹಿಸಬೇಕು. ಯಾಕಂದರೆ ಕೋವಿಡನ್ನು ಮುಗಿಸಿ ಬಂದಿದ್ದೀವಿ, ಈಗ ಇನ್ನೂ ಕೂಡ ಕ್ರಿಟಿಕಲ್ ಇರುತ್ತೆ ಕಂಡೀಷನ್ನು. ತಾಯಂದಿರು ಏನು ಸ್ಟೆಪ್ಸ್ ತಗೊಳ್ಬೇಕು, ಮಕ್ಕಳನ್ನು ಹೇಗೆ ನೋಡಬೇಕು, ಶಿಶು ಮರಣ ಪ್ರಮಾಣವನ್ನು ನಾವು ಇದರಿಂದ ಕಡಿಮೆ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಮನೆಗೂ ಕೂಡ ತಲುಪಿಸೋ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ನಾನು ಒಂದು ವಿಷಯ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೈಕ್ ಇದೊಂದು 2-3 ವರ್ಷದ ಹಿಂದೆ ಇರ್ಬೋದು, ಹೌದಲ್ಲ? ನಾವು ಎಲ್ಲಿ ಬೇರೆ ದೇಶದಲ್ಲಿ, ಅಂದರೆ ಲೈಕ್ ಆಸ್ಟ್ರೇಲಿಯಾದಲ್ಲಿ ಒಂದು ನೋಡಿದ್ವಿ. ಆಸ್ಟ್ರೇಲಿಯಾ ಸಂಸತ್ನಲ್ಲಿ ಒಬ್ಬರು ಜನಪ್ರತಿನಿಧಿ, ಅದು ಒಂದು 2 ತಿಂಗಳು ಮಗು ಅವ್ರದ್ದು, ಹೌದಲ್ಲ? ಅದು ಎಲ್ಲ ನ್ಯೂಸ್ ಪೇಪರಲ್ಲೂ ಕವರ್ ಆಗಿತ್ತು. 2 ತಿಂಗಳ ಮಗುನ ಅವರು ಮಾತಾಡ್ತಾ ಎದೆ ಹಾಲು ಕೊಡ್ತಾ ಇರ್ತಾರೆ ಮಗುಗೆ. ಅದು ನಾವು ಕಂಡಿದ್ದೀವಿ, ಹೌದಲ್ಲ? ಅದು ನಮಗೆ ಹೊಸದಲ್ಲ, ಹೌದಲ್ಲ? ಬಟ್ ಈಗ ಅದು ಯಾಕೆ ಹೊಸದಲ್ಲಿದೆ? ಯಾಕಂದ್ರೆ ನಮ್ಮಲ್ಲಿ ಅದು ಮರೆಯಾಗಿದೆ, ಹೌದಲ್ಲ? ನಾವು ಹಳ್ಳಿಗಳಲ್ಲಿ, ನಂಗೆ ನೆನಪಿದೆ, ನಾವು ಚಿಕ್ಕವರಿದ್ದಾಗ ಹಳ್ಳಿಗೆ ಹೋಗ್ತಾ ಇದ್ವಿ ಅಜ್ಜಿ ಮನೆಗೆ. ಅವರು ಪಾಪ ಯಾವುದೇ ಏನು ನಾಚಿಕೆ ಏನು ಇಲ್ಲದೆ ಅವ್ರ ಮಕ್ಕಳು ಹಾಲು ಕುಡಿಬೇಕು ಅಂತಂದರೆ ಅವ್ರು ಎಲ್ಲೇ ಇರಲಿ, ಮನೆಯಲ್ಲೂ ಹೊಲದಲ್ಲಿ ಕೆಲಸ ಮಾಡ್ತಿ ಎಂಥದೇ ಇರಲಿ, ಅವ್ರು ಹಾಲು ಕೊಡ್ತಾಯಿದ್ರು. ನಮಗೆ ಅವಾಗ ಅದು ಮುಜುಗರ ಆಗ್ತಾ ಇತ್ತು, ಹೌದಲ್ಲ? ಆ ಪರಿಸ್ಥಿತಿಯನ್ನು ದಾಟಿ ಈಗ ಅಲ್ಲಿ ಅವರು ಒಂದು ಸ್ಪಷ್ಟ ಸಂದೇಶ ಕೊಟ್ಟರು ಇಡೀ ಜಗತ್ತಿಗೆ. ಯಾಕೆ? ನನ್ನ ಮಗು 2 ತಿಂಗಳ ಮಗು, ಅದಕ್ಕೆ ನಾನು ಹಾಲು ಉಣಿಸೋದು ನನ್ನ ಮೊದಲ ಕರ್ತವ್ಯ, ಅದರ ಜೊತೆಗೆ ನನ್ನ ಏನು ಜನಪ್ರತಿ ಕರ್ತವ್ಯವನ್ನು ನಾನಿಲ್ಲಿ ನಿರ್ವಹಿಸ್ತಾ ಇದ್ದೀನಿ ಅನ್ನೋ ಸಂದೇಶ ಕೊಟ್ಟರು. ಈಗ ಎಲ್ಲ ಕಡೆಗಳಲ್ಲೂ ಕೂಡ ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆ ಹೋಗಲಿ, ನೀವೊಂದು ಮೆಟ್ರೋ ಸ್ಟೇಷನ್ ಹೋಗಿ, ಎಲ್ಲಾದರೂ ಹೋಗಲಿ, ಅಲ್ಲೊಂದು ಸಪ್ರೇಟ್ ನಮ್ಮ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುವಂಥ ಯಾರು ಕೂಲಿ ಕಾರ್ಮಿಕರಾಗಲಿ, ಆರೋಗ್ಯ ಇಲಾಖೆಯಿಂದ, ಕಾರ್ಮಿಕ ಇಲಾಖೆಯಿಂದ ಅವರಿಗೆ ಸಪ್ರೇಟಾಗಿ ತಾಯಂದಿರಿಗೆ ಮಗುಗೆ ಹಾಲು ಉಣಿಸ್ಲಿಕ್ಕೆ, ಮಗುವನ್ನು ನೋಡ್ಕೊಳ್ಳಿಕ್ಕೆ, ಇಂಥದ್ದೆಲ್ಲ ಏನಕ್ಕೆ ಅಂದರೆ ಅದೆಲ್ಲ ಇದಕ್ಕೆ ಪೂರಕವಾಗಿದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಹೌದಲ್ಲ? ಬರೀ ಮಗುನ ಬಿಟ್ಟು ಹೋಗ್ತಾರೆ, ಯಾರನ್ನೋ ನೋಡ್ಕೊಳ್ಳೋದು ಅಂತಲ್ಲ. ಈಗ ನಮಗಲ್ಲೊಂದು 6 ತಿಂಗಳಿಂದ ಮಗು ಇತ್ತು, 2 ವರ್ಷ, ಆವಾಗ ಬರೀ ಕೇರ್ ಟೇಕರ್ ಅಲ್ಲ ಅಲ್ಲಿ. ಆ ಸಮಯದಲ್ಲಿ ತಾಯಿ ತನ್ನ ಕರ್ತವ್ಯ ಜೊತೆಗೆ ಮಗುಗೆ ಹಾಲು ಉಣಿಸ್ಬೇಕು ಅನ್ನೋದು ಅದರದ್ದು ಮುಖ್ಯ ಉದ್ದೇಶ ಇರುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಈ ಸಪ್ತಾಹವನ್ನು
ನಿಜವಾಗ್ಲೂ ಕೂಡ ಸಂಪೂರ್ಣವಾಗಿ ಕೈ ಜೋಡಿಸಿ ಎಲ್ಲರೂ ಒಗ್ಗಟ್ಟಿನಿಂದ ಮುಗಿಸೋಣ. ಹಾಗೆ ಇದ್ರದ್ದು ಮಾಹಿತಿ ಎಲ್ಲರೂ ತಮ್ಮ ಕಡೆಯಿಂದ ಹೋಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜವಾಬ್ದಾರಿ ಹಾಗೂ ಎದೆ ಹಾಲಿನ ಬಗ್ಗೆ ತಿಳುವಳಿಕೆಯನ್ನು ನೀಡಿದಂತಹ ಮಿಸ್ ಶೈಲಾ ಕೇಕಾರ್ಗಿ ಇವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಡ್ ಸಂಸ್ಥೆಯ ಅಧ್ಯಕ್ಷರಾದ ಮಿಸ್ಟರ್ ಭಗವಾನ್ ದಾಸ್ ಎಂ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವರ್ಷಗಳನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಸರ್ ಹೇಳಿದರು, ಇದು ನಮ್ಮೆಲ್ಲರ ಕರ್ತವ್ಯ. ಭಾರತ ಮಾತೆಗೆ, ನಮ್ಮ ತಾಯಿಗೆ ಧ್ವಜವನ್ನು ನಮ್ಮ ಮನೆಗಳ ಮುಂದೆ ಹಾರಿಸೋದ್ರ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತಕ್ಕಂಥ ಒಂದು ಸಂದರ್ಭ. ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ದೇಶ, ನಮ್ಮ ತಾಯಿ ನಮ್ಮನ್ನು ಇರೋದಕ್ಕೆ ಜಾಗ ಕೊಟ್ಟು, ಗಾಳಿ, ನೀರು, ಬೆಳಕು ಅವಕಾಶಗಳನ್ನು ಕೊಟ್ಟು ನಮ್ಮನ್ನು ಸಂತೋಷವಾಗಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾಯಿ, ಈ ತಾಯಿಗೆ ನಾವು ನಮ್ಮ ಕೃತಜ್ಞತೆಗಳನ್ನು ಸಮರ್ಪಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆಯೇ ನಾನು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ತಾಯಂದರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಯಾಕೆಂತಂದರೆ ನಿಮ್ಮ ಮಕ್ಕಳು ಈ ಭವ್ಯ ಭಾರತದ ಸದೃಢ ಪ್ರಜೆಗಳಾಗಿ ಬೆಳಿಬೇಕಾದ್ರೆ ಅದಕ್ಕೆ ಕಾರಣ ನಿಮ್ಮ ಎದೆಹಾಲು. ಯಾವುದೇ ಒಂದು ಮಗು ನಾನು ಸದೃಢವಾಗಿ ಬೆಳೆದಿದ್ದೇನೆ, ನಾನು ಅಮ್ಮನ ಹಾಲು ಕುಡಿದಿಲ್ಲ ಅಂತಲೇ ಹೇಳಲಿಕ್ಕೆ ಎಂದೆಂದೂ ಸಾಧ್ಯ ಇಲ್ಲ. ಅಮ್ಮನ ಹಾಲು ಕುಡಿದ ಮಗು ಯಾವಾಗಲೂ ಸದೃಢವಾಗಿ, ಸಶಕ್ತವಾಗಿ, ಬುದ್ಧಿವಂತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಇದು ನಮ್ಮೆಲ್ಲರ ಕರ್ತವ್ಯ. ನಾವು ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ, ಆದರೆ ತಾಯಿಯ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಸಮಯ ಸಿಗುವುದಿಲ್ಲ. ಆದ ಕಾರಣ ಇನ್ನು ಮುಂದೆ ಹುಟ್ಟುವಂಥ ಪೀಳಿಗೆಗಳಿಗೆ ಕೂಡ ಹುಟ್ಟಿದ ತಕ್ಷಣ ಎಲ್ಲದಕ್ಕಿಂತ ಉತ್ತಮವಾದಂಥ ಆಹಾರ ತಾಯಿಯ ಎದೆಹಾಲು. ತಾಯಿಯ ಎದೆಹಾಲಿನಲ್ಲಿ ಶಕ್ತಿ ಸಿಗ್ತದೆ, ರೋಗ ನಿರೋಧಕ ಶಕ್ತಿ ಸಿಗ್ತದೆ, ಮುಂದೆ ಬೆಳೀಲಿಕ್ಕೆ ಬೇಕಾದಂಥ ಪೋಷಕಾಂಶಗಳು ಸಿಗ್ತದೆ. ಎಲ್ಲವೂ ತಾಯಿಯ ಹಾಲಿಂದ. ಮೊದಲನೇ 3 ತಿಂಗಳಲ್ಲಿ ಯಾರು ಎಂಥ ಪ್ರಚಾರ ಮಾಡಲಿ, ಟಿ ವಿಯಲ್ಲೇ ಆಗಲಿ, ಎಲ್ಲೇ ಎಂಥ ಪ್ರಚಾರ ಮಾಡಿ ಆಗಲಿ, ಬೇರೆ ಯಾವುದೇ ಆಹಾರವನ್ನು ಮಗುವಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ 3 ತಿಂಗಳಲ್ಲಿ ನೀವು ಮಗುವಿಗೆ ಕೊಡಬಹುದಾದಂಥ ಸ್ತನ್ಯಪಾನದ ಮೂಲಕ ಮಗು ಬೆಳೀತದೆ, ಸುದೃಢವಾಗಿ ಬೆಳೀತದೆ. ಇದನ್ನು ನಾವು ಎಲ್ಲ ತಾಯಂದರಿಗೆ ಹೇಳಿಕೊಡ್ಬೇಕಾದಂಥ ಅವಶ್ಯಕತೆ ಇದೆ. ಇದರ ಜೊತೆಗೆ ತಾಯಿಗೆ ಕೂಡ ಸೌಲಭ್ಯಗಳು ಸಿಗ್ತದೆ. ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದರೆ, ಸರಿಯಾಗಿ ತಾಯಿಗೆ, ಮಗುವಿಗೆ ಹಾಲನ್ನು ಉಣಿಸ್ತಕ್ಕಂಥ ತಾಯಿಗೆ ಮುಂದೆ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ. ತಾಯಿ ಮಗುವಿಗೆ ನಿರಂತರವಾಗಿ ಪ್ರಾರಂಭ ಹಂತದಲ್ಲಿ ಹಾಲು ಕೊಡ್ತಾ ಇದ್ದರೆ, 6 ತಿಂಗಳು ಕೊನೆ ಪಕ್ಷ ಹಾಲು ಕೊಡ್ತಾ ಇದ್ದರೆ, ಮುಂದಿನ ದಿನಗಳಲ್ಲಿ ಆಕೆಗೆ ಕ್ಯಾನ್ಸರ್ ಬಾಧಿಸ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ. ಆಕೆಯ ದೇಹದ ಶಕ್ತಿ ಹೆಚ್ಚುತ್ತದೆ, ಆಕೆ ತೂಕವನ್ನು ಪಡೆದುಕೊಳ್ಳುವುದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ತಾಯಂದಿರಿಗೆ ಸ್ತನ್ಯಪಾನದ ಬಗ್ಗೆ ತಿಳಿಸಿಕೊಡಬೇಕಾದಂತೂ ನಿಮ್ಮೆಲ್ಲರ ಕರ್ತವ್ಯ. ಸಣ್ಣ ಸಣ್ಣ ವಿಚಾರಗಳು. ತಾಯಂದಿರು ಹಾಲು ಕೊಡ್ತಾ ಇರ್ತೀರಿ, ಹೀಗೆ ಹಿಡಿದು ಕೊಡ್ತೀರಿ, ಕರೆಕ್ಟಾ? ಈಗ ಹೇಳ್ತಾರೆ ಹೀಗೆ ಹಿಡಿದು ಕೊಡಬಾರ್ದು, ಹೀಗೆ ಹಿಡಿದು ಕೊಡಬೇಕು ಅಂತ. ಸಣ್ಣ ಸಣ್ಣ ವಿಚಾರಗಳು. ಈ ಸಣ್ಣ ಸಣ್ಣ ವಿಚಾರಗಳನ್ನು ತಿಳಿದುಕೊಂಡು ತಾಯಂದಿರಿಗೆ ತಿಳಿಸಿದಾಗ, ಅವರು ಅದರ ಉಪಯೋಗವನ್ನು ಪಡೆದುಕೊಂಡಾಗ ನಮ್ಮ ಮಗು ಸದೃಢವಾಗಿ ಬೆಳೀತದೆ. ನಮ್ಮ ಸದೃಢವಾದ ಮಗು ಬೆಳೆದರೆ ಸದೃಢವಾದ ದೇಹದಲ್ಲಿ ಶುದ್ಧವಾದಂಥ ಮನಸ್ಸಿರ್ತದೆ. ಶುದ್ಧವಾದಂಥ ಮನಸ್ಸು, ಸದೃಢವಾದಂಥ ದೇಹ ಎರಡೂ ಇದ್ದರೆ ನಮ್ಮ ದೇಶ ಪ್ರಪಂಚದ ಅತ್ಯಂತ ಬಲಿಷ್ಠ ದೇಶವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ನೇರವಾಗಿ ಯುದ್ಧದಲ್ಲಿ ಹೋಗಿ ಜಗಳ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಶಕ್ತಿ ಇಲ್ಲ. ನಮಗೆ ಕೋವಿ ಹಿಡಿಲಿಕ್ಕೆ ಬರುವುದಿಲ್ಲ, ಗನ್ ಹಿಡಿಲಿಕ್ಕೆ ಬರುವುದಿಲ್ಲ. ಆದರೆ ನಮ್ಮ ಮಕ್ಕಳನ್ನು ಸಿದ್ಧ ಮಾಡುವ ಮೂಲಕ, ಆರೋಗ್ಯಕರವಾಗಿ, ಶಕ್ತಿಕರವಾಗಿ, ಸಪುಷ್ಟವಾಗಿ ಬೆಳೆಸೋದ್ರ ಮೂಲಕ ನಾವು ನಮ್ಮ ದೇಶಕ್ಕೆ ಸಣ್ಣ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ನಾವು ಅರ್ಥಕೊಂಡು ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಂತ ಅವಶ್ಯಕತೆ ಇದೆ. ಈ ಯೋಜನೆ, ಶ್ರೇಯ ಯೋಜನೆ, ನಿರ್ದಿಷ್ಟವಾಗಿ ನಿಮ್ಮಲ್ಲಿ ಎಷ್ಟೋ ಜನ ಟ್ರೈನಿಂಗಿಗೆ ಬಂದಿದ್ದೀರಿ, ನನ್ನ ಪರಿಚಯ ಇದೆ ಈಗಾಗಲೇ. ನಿಮಗೆ ಗೊತ್ತಿದೆ, ನಾವು ಎಲ್ಲ ಮಕ್ಕಳ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ, ನಾವು ಅವಧಿಪೂರ್ವವಾಗಿ ಹುಟ್ಟತಕ್ಕಂಥ ಮಕ್ಕಳ ಬಗ್ಗೆ ಮಾತ್ರ ಕೆಲಸ ಮಾಡ್ತಾ ಇದ್ದೇವೆ. 100ಕ್ಕೆ 30 ಮಕ್ಕಳು ಅವಧಿಪೂರ್ವವಾಗಿ ಜನಿಸ್ತದೆ. 40 ವಾರ ಹೊಟ್ಟೆಯಲ್ಲಿದ್ದು ಹೊರಗೆ ಬಂದ ಮಕ್ಕಳು ಸಂಪೂರ್ಣವಾಗಿ ತಾಯಿಯ ದೇಹದಿಂದ ಬೇಕಾದಂಥ ಶಕ್ತಿಯನ್ನು ಪಡ್ಕೊಂಡು ಹೊರಗೆ ಬರ್ತದೆ. 37 ವಾರ, 36 ವಾರ, 35 ವಾರದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅಷ್ಟು ಸದೃಢವಾಗಿ, ಸಶಕ್ತವಾಗಿ ಬೆಳೀಲಿಕ್ಕೆ ಆಗುವುದಿಲ್ಲ.
ಅಂಥ ಸಮಯದಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಬರ್ತದೆ. ತಾಯಿಗೆ ಮಗುವಿನ ಹಾಲನ್ನು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮಗುವನ್ನು NICU ಅಲ್ಲಿ ಅಥವಾ ICU ಅಲ್ಲಿ ಇಟ್ಟಿರ್ತಾರೆ. ಈ ಸಮಯದಲ್ಲಿ ಏನು ಮಾಡಬೇಕು, ಹೇಗೆ ತಾಯಿಯ ಹಾಲು, ನಾವು ಹೇಳಿದ್ವಲ್ಲ ತಾಯಿ ಹಾಲು ಎಲ್ಲದಕ್ಕಿಂತ ಉತ್ತಮ, ಆ ಮಗುವಿಗೆ ಸಿಗಲಿಕ್ಕೆ ಆಗುವಂತೆ ಹೇಗೆ ಮಾಡಬೇಕು, ಈ ವಿಚಾರದ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನೀವು ಈ ಹಿಂದೆ ಕಳೆದ 3-4 ತಿಂಗಳಲ್ಲಿ ನಿಮ್ಮ ತರಬೇತಿಗಳಾದ ಮೇಲೆ ನಮ್ಮ ಬೆನ್ನ ಹಿಂದೆ ನಿಂತಿದ್ದೀರಿ. ನಿಮ್ಮಿಂದಾಗಿ ನಮ್ಮ ಕಾರ್ಯಕ್ರಮ ಸರಿಯಾಗಿ ಮುಂದೆ ಹೋಗ್ತಾ ಇದೆ. ಇನ್ನೂ ಕೂಡ ನಿಮ್ಮ ಬೆಂಬಲವನ್ನು ನಾನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಒಂದು ಸಂಸ್ಥೆ, ಒಂದು ಇಲಾಖೆ ಕೆಲಸ ಮಾಡಲಿಕ್ಕಾಗೋದು. ಆರೋಗ್ಯ ಇಲಾಖೆ ನಮ್ಮ ಜೊತೆಗಿದೆ, ಆಶಾ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರು ಜೊತೆಗಿದ್ದಾರೆ. ನಾವು PDOಗಳಿಗೂ ಕೂಡ ಟ್ರೈನಿಂಗ್ ಮಾಡಿದ್ದೀರಿ. ಟೌನ್ ಮುನ್ಸಿಪಾಲಿಟಿಗಳು, ಪಂಚಾಯತ್ಗಳು ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದಾಗ ಕೊನೆಯ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿ ನಾವು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅಂಥ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆದರೆ ಅದನ್ನು ರಾಜ್ಯದಾದ್ಯಂತ ಹರಡಲಿಕ್ಕೆ ಅದು ನಮಗೆ ಸಾಧ್ಯ ಆಗ್ತದೆ. ಸಾಗರ್ ಅರ್ಬನ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಉಳ್ಳಾಲ ಇವರಿಗೆ ತುಂಬು ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾತಾಡಿ ಸರ್ ಸುಮಾರು 2006ರಿಂದ ನಮ್ಮ ಜೊತೆ ಕೈ ಜೋಡಿಸ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಕೂಡ ಕೈ ಜೋಡಿಸ್ತಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಸಂಸ್ಥೆಯ ಜೊತೆ ಕೈ ಜೋಡಿಸ್ತಾರಂತ ನಂಬಿಕೆ, ಪ್ರೀತಿ, ವಿಶ್ವಾಸದಿಂದ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರಿಸ್ಮತ್ ಫೀಲ್ಡ್ ಇಂಡಿಯಾ ಆಫೀಸರ್ ಆಗಿರ್ತಕ್ಕಂಥ ಲಿಯಾ ಮಿಯಾ ಫೌಂಡೇಶನ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ತಾರಾ ಪೀಡಿಯಾಟ್ರಿಕ್ ಮಕ್ಕಳ ತಜ್ಞರು, ಅರ್ಬನ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಉಳ್ಳಾಲ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಶೈಲಾ ಕೆ ಕಾರ್ಗಿ ಅವರು, ಆದರೆ ಕಾರಣಾಂತರಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಅವರು ತರಬೇತಿಯಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಆಹ್ವಾನ ಕೊಟ್ಟಿದ್ವಿ. ಆದರೆ ಆ ದಿವಸ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅವರು ಬರಲಿಲ್ಲ. ಆದರೆ ಈ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿಷಯವನ್ನು ತಿಳಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಹಾಗೆ ಗರ್ಭಿಣಿಯರಿದ್ದಾರೆ ಅವರಿಗೂ ಕೂಡ, ಹಾಗೂ PHOಗಳಿದ್ದಾರೆ, ಹಾಗೂ LHVಗಳಿದ್ದಾರೆ, ಹಾಗೂ CHOಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಸ್ಥಳ ಅವಕಾಶ ಕೊಟ್ಟಂತಹ ಪುರಸಭೆ ಮತ್ತು ಅವರ ಸಿಬ್ಬಂದಿಗೂ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಕೊನೆ ಘಟ್ಟದಲ್ಲಿದ್ದೇವೆ. ತಾರಾ ಮೇಡಮನವರಿಗೆ ಈ ಸಭೆಯನ್ನು ವರ್ಗಾಯಿಸಿ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ಮಾಹಿತಿ ಸ್ವಲ್ಪ ಕೊಡುವ ಅಂತ ನನ್ನನ್ನು ಇಲ್ಲಿಗೆ ಕರೆಸಿದ್ದಾರೆ. ಸೊ ಆಲ್ರೆಡಿ ನಮ್ಮ ಸರ್ ಹೇಳಿದ್ದಾರೆ ಸ್ತನಪಾನ ಸಪ್ತಾಹ, ಅದರ ಮುಖ್ಯ ಉದ್ದೇಶ ಏನಂತ. ಸ್ತನಪಾನ ಸಪ್ತಾಹ ಅಂತ ಒಂದು ಸಾಧಾರಣ ಎಲ್ಲ ಒಂದು 120ರಿಂದ 150 ಕಂಟ್ರಿಯಲ್ಲಿ ಪ್ರತಿ ವರ್ಷ ಆಗಸ್ಟ್ 1ರಿಂದ 8 ಅಂದು WHO, ಯುನಿಸೆಫ್, ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಾಯದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂದರೆ ಸ್ತನಪಾನದ ಅರಿವನ್ನು ಅಥವಾ ಮಹತ್ವವನ್ನು ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಅಥವಾ ಮತ್ತು ಸಾರ್ವಜನಿಕರಿಗೆ ಅದನ್ನ ಅರಿವು ಮೂಡಿಸ್ಲಿಕ್ಕೋಸ್ಕರ. ಸೊ ಇದೆಲ್ಲ ಪೀಠಿಕೆಯೊಂದಿಗೆ ನನ್ನ ಈ ಒಂದು ಏನು ನನಗೆ ಏನಕ್ಕೆ ಮಾತಾಡಲಿಕ್ಕೆ ಕರೆದಿದ್ದಾರೆ ಅದಕ್ಕೆ ನಾನು ಡೈರೆಕ್ಟಾಗಿ ಹೋಗ್ತೇನೆ. ಬೆಸ್ಟ್ ಫೀಡಿಂಗ್ ಇಸ್ ದ ಬೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ. ಇಲ್ಲ, ಎದೆಹಾಲು ಅಮೃತ. ಯಾಕೆ ಎದೆಹಾಲು ಯಾಕೆ ಹೇಳ್ತಾರೆ? ಯಾಕಂದರೆ ಅದರಲ್ಲಿ ಮಗುವಿಗೆ ಅದರಲ್ಲಿರುವ ಅದೊಂದು ಸ್ವಚ್ಛ, ಸುರಕ್ಷಿತ. ಸೊ ಎದೆಹಾಲು ಅಮೃತ ಯಾಕೆ? ಅದಕ್ಕಂದರೆ ಅದರಲ್ಲಿ ಅದು ಒಂದು ಸ್ವಚ್ಛ, ಸುರಕ್ಷಿತ, ಕಲುಷಿತ ರಹಿತ ಅಲ್ಲ. ಸಾಕೆ ನಾವು ತಿನ್ನುವ ಎಷ್ಟೊಂದು ಆಹಾರಗಳಲ್ಲೆಲ್ಲ ಈಗ ನಿಮಗೂ ತರಕಾರಿಗಳಲ್ಲಿ ಬೇರೆ ಎಲ್ಲ ಆಹಾರದಲ್ಲಿ ಎಲ್ಲೇನಾದರೂ ಒಂದು ಕಲಬೆರಕೆ ಅಥವಾ ಪೆಸ್ಟಿಸೈಡ್ಸು ಎಲ್ಲ ಇರ್ತದೆ. ಬಟ್ ಈ ತಾಯಿ ಹಾಲು ಕಲುಷಿತ ರಹಿತವಾಗಿದ್ದು ಮತ್ತು ಎಲ್ಲ ಪೌಷ್ಟಿಕಾಂಶಗಳಿಂದ ಭರಿತವಾದದ್ದು ಸಂಪೂರ್ಣ ಆಹಾರ ಅಂತ ಏನು ಹೇಳ್ತೀವಿ. ಮತ್ತು ಅದು ಮಗುವಿಗೆ ಸುಲಭದಲ್ಲಿ ಜೀರ್ಣವಾಗ್ತದೆ. ಸೊ ಇದು ಹೀಗೆ ಇದು ತಾಯಿ ಮತ್ತು ಒಂದು ಮಗುವಿನಲ್ಲಿ ಒಂದು ಬಾಂಧವ್ಯವನ್ನು ಏರ್ಪಡಿಸ್ತದೆ.
ಸೊ ಯಾಕೆ ಅದನ್ನು ನಾವು ಸಂಪೂರ್ಣ ಆಹಾರ ಅಂತ ಏನು ಹೇಳ್ತೇವೆ? ಫಸ್ಟಿಗೆ ನಾನು ತಾಯಿ ಹಾಲಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅದು ಯಾಕೆ ಅದೊಂದು ಸಂಪೂರ್ಣ ಆಹಾರ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ತಾಯಿ ಹಾಲಲ್ಲಿ ನಮ್ಮ ಆಹಾರದಲ್ಲಿ ಇರುವ ಹಾಗೆ ಎಷ್ಟು ಅಂಶ ಪ್ರೋಟೀನು, ಕಾರ್ಬೋಹೈಡ್ರೇಟ್, ಲಿಪಿಡ್ಸ್ ಅನ್ನೋ ಹಾಗೆ ತಾಯಿ ಹಾಲಲ್ಲೂ ಹಲವು ರೀತಿಯ ಪೋಷಕಾಂಶಗಳು, ಲವಣಾಂಶಗಳು, ಖನಿಜಾಂಶಗಳು ಮತ್ತು ವಿಟಮಿನ್ಸ್ಗಳು ಮತ್ತು ಅಲ್ಲದೆ ರೋಗ ನಿರೋಧಕ ಇದು ಅಂಶಗಳು, ಇಮ್ಯುನೋಗ್ಲೋಬಿಲನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಪೂರಕವಾಗಿದೆ. ಸೊ ಆ ಹಾಲನ್ನು ಮಗುವಿಗೆ ಕೊಟ್ಟಾಗ ಮಗುವಿಗೆ ಬೇರೆ ಆಹಾರದ ಅವಶ್ಯಕತೆಯೇ ಇರುವುದಿಲ್ಲ. ಸೊ ಒನ್ ಬೈ ಒನ್ ಹೇಳುವುದಂತ ಹೇಳಿದರೆ, ಈಗ ಪ್ರೋಟೀನ್ಸು. ಸೊ ಪ್ರೋಟೀನ್ಸನ್ನು ಇರುವುದು, ಅದರಲ್ಲಿ ಇರುವ ಪ್ರೋಟೀನ್ಸು ಮಗುವಿಗೆ ಜಾಸ್ತಿ ಅಲರ್ಜಿ ಉಂಟು ಮಾಡದೇ ಇರುವಂಥ ಪ್ರೋಟೀನು ಮತ್ತು ಸುಲಭದಲ್ಲಿ ಜೀರ್ಣವಾಗುವಂಥ ಒಂದು ಪ್ರೋಟೀನು, ಲ್ಯಾಕ್ಟಲುಬಿನು, ಲ್ಯಾಕ್ಫೆರಿನ್ ಅಂತ ಎಲ್ಲ ಇದೆ. ಸೊ ಮತ್ತು ತಾಯಿ ಹಾಲು ಅನ್ನೋದು ತುಂಬ ಸಿಹಿಯಾದ ಹಾಲು ಅಂತ ಹೇಳ್ತೀವಿ, ಯಾಕಂದರೆ ಅದರಲ್ಲಿ ಲ್ಯಾಕ್ಟೋಸ್ ಅನ್ನುವ ಒಂದು ಕಾರ್ಬೋಹೈಡ್ರೇಟ್ನಿಂದಾಗಿ. ಮತ್ತು ಇರೋದು ಲಿಪಿಡ್ಸ್ ಅಂದರೆ ನಿಮಗೆ ಗೊತ್ತಿದೆ, ಫ್ಯಾಟು. ನಾವು ನಮ್ಮ ಫುಡ್ಡಲ್ಲಿ ಇಷ್ಟು ಅಂಶ ಫ್ಯಾಟ್ ನಾವು ತಿನ್ನಬೇಕು ಅಂತ ಇರ್ತದಲ್ಲ, ಹಾಗೆ ತಾಯಿ ಹಾಲಲ್ಲೂ ಇಷ್ಟು ಅಂಶ ಲಿಪಿಡ್ಸು ಇರ್ತದೆ. ಆ ಲಿಪಿಡ್ಸು ಅದರದ ಉಪಯೋಗ ಏನಂದರೆ, ಅದರಲ್ಲಿ ಇರುವ ಲಿಪಿಡ್ಸು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸು, ಲಾಂಗ್ ಚೈನ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ. ಈ ಫ್ಯಾಟಿ ಆಸಿಡ್ಸು ಮಗುವಿನ ಬುದ್ಧಿ ಬೆಳವಣಿಗೆ, ಮೆದುಳಿನ ಬೆಳವಣಿಗೆಗೆ ತುಂಬ ಅನುಕೂಲ ಆ್ಯಕ್ಚುಲಿ. ಸೊ ಮಗುವಿಗೆ ಸಾಧಾರಣವಾಗಿ ಮಗು ಹುಟ್ಟಿದ 2 ವರ್ಷದೊಳಗೆ ಮಗುವಿನ ಮ್ಯಾಕ್ಸಿಮಮ್ ಬ್ರೈನ್ ಡೆವಲಪ್ಮೆಂಟ್ ಆಗ್ತದೆ, ಬುದ್ಧಿ ಬೆಳವಣಿಗೆ ಆಗ್ತದೆ. ಸೊ ಈ ಅಂಶಗಳು ಜೊತೆಗೆ ಖನಿಜಾಂಶಗಳು ಇರ್ತದೆ, ಸಮ ಪ್ರಮಾಣದ ಲವಣಾಂಶಗಳು. ಆ್ಯಕ್ಚುಲಿ ಸೋಡಿಯಂ ಲೆವೆಲ್ ಇದರಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಯಾಕಂದರೆ ಹುಟ್ಟಿದ ಮಗುವಿದ ಕಿಡ್ನಿ ಜಾಸ್ತಿ ಅಷ್ಟು ವರ್ಕ್ಲೋಡ್ ತೆಗೆಯುವುದಿಲ್ಲ. ಸೊ ಸೋಡಿಯಂ ಕಡಿಮೆ ಇರುವುದರಿಂದ ಮತ್ತು ಪ್ರೋಟೀನ್ಸ್ ಜೀರ್ಣ ಆಗೋದ್ರಿಂದ ಆ ಮಗುವಿನ ಮೇಲೆ ಕಿಡ್ನಿಯ ಮೇಲೆ ಒತ್ತಡ ಜಾಸ್ತಿ ಆಗುವುದಿಲ್ಲ. ಸೊ ಈ ಎಲ್ಲ ಅಂಶಗಳಿದ್ದಾವೆ. ಮತ್ತು ಮೇಯ್ನಾಗಿರುವಂಥದ್ದು ರೋಗ ಪ್ರತಿರೋಧಕ ಶಕ್ತಿ, ಇಮ್ಯುನೋಗ್ಲೋಬಿಲಿನ್ಸು. ಅದು ತಾಯಿಯಿಂದ ಒಂದು ಮಗುವಿಗೆ ಬರೋದ್ರಿಂದ ಒಂದು ಮಗುವಲ್ಲಿ ಪ್ಯಾಸಿವ್ ಇಮ್ಯುನಿಟಿ ಹುಟ್ಟಿದಾಗ ನೀವು ಒಂದು ಇಮ್ಯುನಿಟಿ ಬೂಸ್ಟರ್ ಥರ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿಗೆ ಇಮ್ಯುನಿಟಿ ಬೂಸ್ಟರ್ ಏನಂದರೆ ಅಲ್ಲಿಗೆ ಅರ್ಥ ಆಗ್ಬೋದು. ಸೊ ಅದು ಮಗುವಲ್ಲಿ ಬೇರೆ ಸಾಂಕ್ರಾಮಿಕ ರೋಗಗಳು ಬರೆದಿದ್ದ ಹಾಗೆ ಅದು ರೋಗ ಪ್ರತಿರೋಧಕ ಶಕ್ತಿ ಕೊಡ್ತದೆ. ಅಲ್ಲದೆ ಈ ತಾಯಿ ಹಾಲು ನಾನು ಮುಂಚೆನೇ ಹೇಳಿದ್ದೆ ಅಲರ್ಜಿ ರಹಿತ ಅಂತ. ಸೊ ಯಾವುದೇ ಜಠರ ಸಂಬಂಧ ರೋಗಗಳು ಬರುವುದಿಲ್ಲ, ಇಲ್ಲ ಬೇರೆ ಹಾಲು ಕೊಡೋದ್ರಿಂದ ಬೇದಿ ಅಥವಾ ಅಲರ್ಜಿ ಆಗೋ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಅದ್ಯಾವುದು ಇರುವುದಿಲ್ಲ. ನೆಕ್ಸ್ಟ್ ಇನ್ನು ನಾನು ಹೇಳೋದು ಯಾವಾಗ ಎಷ್ಟು ಸಮಯ ತಾಯಿ ಹಾಲನ್ನು ಮಗುವಿಗೆ ಕೊಡಬೇಕಂತ. ಸೊ ಸಾಧಾರಣ ಹುಟ್ಟಿದ ಅರ್ಧದಿಂದ ಹೆಚ್ಚಿನ ಈಗದೆಲ್ಲ ಡೆಲಿವರಿಗಳು ಹಾಸ್ಪಿಟ್ಲಲ್ಲೇ ಆಗೋದ್ರಿಂದ ಅಲ್ಲಿ ಎಲ್ಲ ದಾದಿಯಂದರಾಗಲಿ ಡಾಕ್ಟರ್ಸು ಅಲ್ಲಿ ತಾಯಿಯಂದರಿಗೆ ಅಡ್ವೈಸ್ ಮಾಡ್ತಾರೆ, ಹುಟ್ಟಿದ ಅರ್ಧದಿಂದ 1 ಗಂಟೆ ಒಳಗೆ ಮಗುವಿಗೆ ಹಾಲು ಕೊಡಲಿಕ್ಕೆ ಶುರು ಮಾಡಬೇಕು. ಹುಟ್ಟಿದ 3-4 ದಿನ ಇರುವ ಹಾಲು ಅಂತ ಹೇಳ್ತೀವಿ, ಅದೊಂದು ಕೊಲೆಸ್ಟ್ರಾಮ್ ಅಂತರ ಹಳದಿ ಕಣ್ಣದ ದಪ್ಪ ಹಾಲಾಗಿರ್ತದೆ. ಸೊ ಹೆಚ್ಚಾಗಿ ಒಂದು ಮೂಢನಂಬಿಕೆ ಇದೆ, ಆ ಹಾಲು ಅದು ಕೊಡಬಾರದು ಮಗುವಿಗೆ. ಅದು ಒಂದು ತಪ್ಪು ಗ್ರಹಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಇರುವುದು ಅದೊಂಥರ ಅಮೃತ ಅಂತಲೇ ಹೇಳ್ಬೋದು. ಅದರಲ್ಲಿ ರೋಗ ಪ್ರತಿರೋಧಕ ಶಕ್ತಿಗಳು ತುಂಬಿ ತುಳುಕ್ತಾ ಇದೆ. ಸೊ ಆ ಹಾಲು ಮಗುವಿಗೆ ಇನಿಷಿಯಲಿ ಸಿಗುವುದು ಅಷ್ಟು ಉಪಯುಕ್ತ. ಸೊ ಅದಾದ ನಂತರ ಹುಟ್ಟಿದ ಮಗುವಿಗೆ ನೀವು 1 ಗಂಟೆಗೆ ಮಗುವಿಗೆ ಚೀಪಿಸ್ಲಿಕ್ಕೆ ಆಗಾಗ ಫಸ್ಟ್ 3-4 ದಿನ ಹೆಚ್ಚು ಹಾಲು ಇರುವುದಿಲ್ಲ. ಆ ಕೊಲೆಸ್ಟ್ರಾಮ್ ಅನ್ನೋದು ಒಂದು 10 to 40 ml ಅಷ್ಟೇ ಬರುವುದು. ಸೊ ಆಗಾಗ ಚೀಪಿಸಿದಾಗ ಹಾಲು ಉತ್ಪತ್ತಿ ಆಗ್ತದೆ. ಅದೇ ಸಮಯದಲ್ಲಿ ನಾನು ಮಗು ಮತ್ತು ತಾಯಿಯನ್ನು ರೂಮಿಂಗ್ ಇನ್ ಅಂತ ಹೇಳ್ತೀವಿ, ಒಂದೇ ಕೊಠಡಿಯಲ್ಲಿ ಮಲಗಿಸ್ಬೇಕು ಮತ್ತು ಹತ್ತಿರ ಮಲಗಿಸ್ಬೇಕು. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇದ್ದಾಗ ತಾಯಿಯಲ್ಲಿ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತದೆ. ಸೊ ಈ ಫೇಸ್ ಆದರ ಮೇಲೆ ಆ ಟೈಮಲ್ಲಿ ಈಗ ಇದನ್ನು ಹೇಳಿಬಿಡ್ತೇನೆ, ಮಗುವಿಗೆ ಸಾಧಾರಣ ಹಾಸ್ಪಿಟಲ್ ಡೆಲಿವರಿಯಲ್ಲಿ ಮಗುವನ್ನು ಹೇಗೆ ಹಿಡಿದು ಹಾಲು ಕುಡಿಸ್ಲಿಕ್ಕೆ ಹೇಗೆ ಹಿಡಿಯಬೇಕು ಮತ್ತು ಮಗು ತೊಟ್ಟನ್ನು ಹೇಗೆ ಕಚ್ಚಬೇಕು ಅದ್ರ ಬಗ್ಗೆ ಆ ಲ್ಯಾಚಿಂಗ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಸರಿಯಾಗಿ ಪ್ರಾಪರಾಗಿ ಮಾಡಿದರೆ ಮಾತ್ರ ಮಗುವಿಗೆ ಸರಿ ಪ್ರಮಾಣದಲ್ಲಿ ಹಾಲು ಸಿಗ್ತದೆ. ಸೊ ಆ ಟೆಕ್ನಿಕೆಲ್ಲ ಸಾಧಾರಣ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋ ಮುಂಚೆ ಎಲ್ಲ ತಾಯಿಯಂದರಿಗೂ ಎಲ್ಲರಿಗೂ ಹೇಳಿಕೊಟ್ಟಿರ್ತಾರೆ. ಈ 4 ದಿನ ಆದ ನಂತರ ಒಂದು 10 ದಿನದವರೆಗೆ ಬರೋ ಹಾಲು ಮಿಲ್ಕ್ ಅಂತ. ಸಾಧಾರಣ ಒಂದು ದಿನದಲ್ಲಿ ಒಂದು 500ರಿಂದ 800 ml ಆಗುವಷ್ಟು ಹಾಲು ಉತ್ಪತ್ತಿ ಮಾಡ್ತಾಳೆ. ಸೊ ಹಾಗಾಗಿ ಈ 1 ಗಂಟೆಗೆ ಹುಟ್ಟಿದ 1 ಗಂಟೆಗೆ ಹಾಲು ಕೊಡುವ ಇದು 6 ತಿಂಗಳ ತನಕ ಎದೆ ಹಾಲಲ್ಲದೆ, ಅವರೊಬ್ಬರು 3 ತಿಂಗಳು ಅಂತ ಹೇಳಿದರು, ಅದಲ್ಲ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ.
ಅದು ಬೇರೆ ಯಾವ ಆಹಾರ ಅಗತ್ಯ ಇರುವುದಿಲ್ಲ. ಕೆಲವರಿಗೆ ಮಗುವಿಗೆ ದಾಹ ಆಗ್ತದೆ, ನೀರು ಕೊಡಬೇಕು, ಇಲ್ಲ ಇನ್ನು ಕೆಲವು ಹಳ್ಳಿಯಲ್ಲೆಲ್ಲ ಉಂಟು ಜೇನುತುಪ್ಪ ಬಾಯಿಗೆ ಸವರೋದು. ಅದು ಬಿಗಿನಿಂಗಲ್ಲಿ ಕೊಲೆಸ್ಟ್ರಾಲ್ ಬದಲು ಜೇನುತುಪ್ಪ ಸವರ್ತಾರೆ, ಇಲ್ಲ ತುಪ್ಪ ಸವರ್ತಾರೆ. ಸೊ ಅದೆಲ್ಲದು ಮಾಡಿದರೆ ಏನಾಗ್ತದೆ ಅಂದರೆ ಮಗುವಿಗೆ ಹೊಟ್ಟೆಗೆ ಸಂಬಂಧ ಭೇದಿ ಆಗೋ ಚಾನ್ಸ್ ಎಲ್ಲ ಇರ್ತದೆ. ಸೊ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಟಿಲ್ 6 ತಿಂಗಳ ತನಕ ಬೇರೆ ಯಾವ ಹಾಲು ಜೊತೆ. ಇನ್ನು ಕೆಲವು ಸಂದರ್ಭದಲ್ಲಿ ಈಗ ಮಗುವಿನ ತಾಯಿಗೆ ಸರಿಯಾದ ಹಾಲು ಇಲ್ಲ ಅಥವಾ ಅವಳಿ ಮಕ್ಕಳ ತಾಯಿ ಆಗಿದ್ದರೆ ಅಂಥ ಸಂಬಂಧದಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಮೂಲಕ ಬೇರೆ ಹಾಲು ಏನು ಕೊಡ್ಬೋದಂತ ಡಾಕ್ಟರ್ದ ಸಲಹೆ ಕೊಡ್ತಾರೆ. ಅದಲ್ಲದೆ ಸರಿಯಾಗಿ ತಾಯಿಗೆ ಹಾಲು ಉತ್ಪತ್ತಿ ಉಂಟಂತ ಹೇಳಿದರೆ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಬೇರೆ ಯಾವ ಆಹಾರದ ಅಗತ್ಯವೂ ಇರುವುದಿಲ್ಲ. ಮತ್ತು ಅದಲ್ಲದೆ ನೆಕ್ಸ್ಟು 6 ತಿಂಗಳ ಮೇಲೆ ಸ್ವಲ್ಪ ಸ್ವಲ್ಪ ಬೇರೆ ವೀನಿಂಗ್ ಅಂತೇನು ಹೇಳ್ತೀವಲ್ಲ, ಮೆದು ಆಹಾರವನ್ನು ಶುರು ಮಾಡಿ ಸೊ ತಾಯಿ ಹಾಲನ್ನು ಮಗುವಿಗೆ 2 ವರ್ಷ ಆಗೋ ತನಕ ಕೊಡಬೇಕಾಗ್ತದೆ. ಸೊ ಅದು ಈ ಬೇರೆ ಆಹಾರ ಜೊತೆಗೆ ಅದನ್ನು ಕೊಡಬೇಕು. ಸೊ ಯಾಕಂದರೆ ನಾನು ಹೇಳಿದ್ದಲ್ಲ ಮುಂಚೆನೇ, ಇದರಲ್ಲಿರುವ ಫ್ಯಾಟು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಮಗುವಿನ ಮ್ಯಾಕ್ಸಿಮಮ್ ಬುದ್ಧಿ ಬೆಳವಣಿಗೆ ಆಗುತ್ತೆ ಸಾಧಾರಣ 2 ವರ್ಷದೊಳಗೆ. ಸೊ ಆ ಒಂದು ಬೆಳವಣಿಗೆಗೆ ಇದು ಪೂರಕವಾಗಿರ್ತದೆ. ನೆಕ್ಸ್ಟು ಈಗ ಅದಲ್ಲದೆ ಬೇರೆ ಮಗುವಿಗೆ ಏನು ಅದರಿಂದ ಉಪಯೋಗಗಳಿರ್ತವೆ ಅಂತ. ಸೊ ಈ ಎದೆ ಹಾಲು ಕೊಡೋದ್ರಿಂದ ಒಂದು ಹೇಳಿದ್ದೇನೆ, IQ ಲೆವೆಲ್ ಜಾಸ್ತಿ ಆಗ್ತದೆ ಮಗುವಿನದ್ದು. ಮತ್ತು ಅಲರ್ಜಿ, ಅಸ್ತಮಾ ಅಂತ ಕಾಯಿಲೆಗಳು ಮಗುವಿನಲ್ಲಿ ಕಡಿಮೆ ಕಂಡು ಬಂದಿರ್ತದೆ ಯಾವ ಮಗುವಿಗೆ ತಾಯಿ ಹಾಲು ಕೊಡ್ತಾಳ ಅಂಥವರಲ್ಲಿ. ಮತ್ತು ಮುಂದೆ ನಮ್ಮ ಜೀವನ ಶೈಲಿಯು ಅನ್ವಿತ ಆಗ್ತದೆ. ಇಂಥವರಲ್ಲಿ ಡಯಾಬಿಟೀಸು, ಅತಿ ಬೊಜ್ಜುತನ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಇರ್ತದೆ ಅಂತಲೂ ಸ್ಟಡೀಸಲ್ಲಿ ಕಂಡು ಬಂದಿದೆ. ಅದು ಮುಂದೆ ನಮ್ಮ ಜೀವನ ಶೈಲಿ, ನಮ್ಮ ಲೈಫ್ ಸ್ಟೈಲಿಂದಲೂ ಅದು ಅಫೆಕ್ಟ್ ಆಗ್ತದೆ. ಮತ್ತು ಇನ್ನೊಂದು ಜಠರದ ಸೋಂಕು ಅಥವಾ ಅತಿಸಾರ ಭೇದಿ, ಇದು ಸಾಧಾರಣ ಅಪ್ಲೈ ಆಗೋದು ಎದೆ ಹಾಲು ಕುಡಿಯೋ ಮಕ್ಕಳಿಗೆ ಆ ಥರದ್ದು ಯಾವ ಪ್ರಾಬ್ಲಮ್ಮು ಬರುವುದಿಲ್ಲ. ಯಾವಾಗ ತಾಯಿಗೆ ಬಾಟಲಿ ಹಾಲು ಅಥವಾ ದನದ ಹಾಲು ಕೊಡ್ತಾರಲ್ಲ ಅಂಥವರಿಗೆ ಬರುವಂಥದ್ದು ಹಾಗಾಗಿ ಇದರಿಂದನೂ ಮಗುವಿಗೆ ಬೆನಿಫಿಟ್ ಆಗ್ತದೆ. ಸೊ ಇದಲ್ಲದೆ ತಾಯಿಗೆ ಕೂಡ ಇದರಿಂದ ಉಪಯೋಗ ಇದೆ. ಸೊ ತಾಯಿಗೆ ಫಸ್ಟಿಗೆ ಫಸ್ಟಿದು ಡೆಲಿವರಿ ಆಗಿದರೆ ಸ್ವಲ್ಪ ಜಾಸ್ತಿ ಮಾನಸಿಕ ಒತ್ತಡ ಇರ್ತದೆ. ಅದು ಯಾವಾಗ ಹಾಲು ಕೊಡುವಾಗ ಕೆಲವು ಆಕ್ಸಿಟೋಸಿನ್, ಕೆಲವು ಹಾರ್ಮೋನ್ಗಳು ಉತ್ಪತ್ತಿ ಆದಾಗ ಅದು ಮಾನಸಿಕ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ತದೆ ಮಗುವಿಗೆ, ತಾಯಿಗೆ. ಅದಲ್ಲದೆ ಆ ಆಕ್ಸಿಟೋಸಿನ್ ಅನ್ನೋದು ತಾಯಿಯ ಗರ್ಭಕೋಶವನ್ನು ಕೂಡ ಕಡಿಮೆ ಸೈಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅವರ ತೂಕ ಕೂಡ, ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ತೂಕ ಗೈನ್ ಆಗಿರ್ತಾರೆ. ಸೊ ತೂಕ ಕೂಡ ಎದೆ ಹಾಲು ಕೊಡು ತಾಯಂದಿರಲ್ಲಿ ಕಡಿಮೆ ಆಗ್ತದೆ. ಮುಂದೆ 2 ವರ್ಷ ತನಕ ಎದೆ ಹಾಲು ಕೊಟ್ಟ ತಾಯಂದಿರಿಗೆ ಸೊ ಸ್ತನದ ಕ್ಯಾನ್ಸರ್ ಅಥವಾ ಗರ್ಭಾಶಯದ ಕ್ಯಾನ್ಸರ್ನ ಅಂಶ ಕಡಿಮೆ ಕಂಡು ಬಂದಿದೆ. ಇದಿಷ್ಟು ತಾಯಿ ಮತ್ತು ಮಗುವಿಗೆ ಆಗುವಂಥ ಉಪಯೋಗಗಳು. ಸೊ ಇದರ ನಂತರ ನಾವೀಗ ಮುಂದೆ ಹೋಗೋದು, ಇಷ್ಟೆಲ್ಲ ಉಪಯೋಗ ಇರೋದಿದ್ರು ಯಾಕೆ ನಮಗೆ ಇದು ಎಂತ ಹೇಳ್ತೀವಿ, ಯಾಕೆ ಸರಿಯಾಗಿ ಸ್ತನಪಾನ ನಡೀತಾ ಇಲ್ಲ, ಏನಕ್ಕೆ ಅಡ್ಡಿ ಅಂಶಗಳು ಯಾಕೆ ಇದ್ದಾವೆ, ಅದಕ್ಕೆ ಏನು ಪರಿಹಾರ ಅಂತ ನೋಡ್ಬೋದು. ಸೊ ಒಂದು ಅಡ್ಡಿ ಸ್ಟಾರ್ಟಿಂಗಲ್ಲಿನ ಹೇಳೋದಾದರೆ, ಒಂದು ತಪ್ಪು ಮೂಢನಂಬಿಕೆ ಅಥವಾ ತಪ್ಪು ಗ್ರಹಿಕೆ. ಫಸ್ಟಿದ 3 ದಿನದ ಹಾಲು ಕೊಲೆಸ್ಟ್ರಾಲ್ ಅದು ಕೊಡಬಾರದು ಅನ್ನೋದು. ಸೊ ಅದನ್ನು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಆಲ್ರೆಡಿ. ಸೊ ಅದಕ್ಕೆ ಎಂಥ ಪರಿಹಾರ ಅಂತ ಹೇಳಿದರೆ, ಸಾಧಾರಣ ಗರ್ಭಿಣಿಯರು ಲಾಸ್ಟ್ ಮಂತ್ ಚೆಕಪ್ಪಿಗೆ ಬಂದಾಗಲೇ ಸೊ ಅವರಿಗೆ ಟೆಂಟು ಅಂತ. ಸೊ ಆವಾಗ ಅವರಿಗೆ ಅದ್ರ ಬಗ್ಗೆ ಓಕೆ ರಿಯಲೈಸ್ ಆಗ್ತದೆ, ಈಗ ಕೊಡ್ಬೋದು ಮಾಡ್ಬೋದು. ಇನ್ನೊಂದು ಹೆಚ್ಚಿನ ತಾಯಂದ್ರ ಅಥವಾ ಅವರ ತಾಯಂದರಿಗೆ ಇರುವಂಥದ್ದು, ಈ ಮಗುವಿಗೆ ಅವಳ ಹಾಲು ಸಾಕಾಗ್ತದ ಇಲ್ವಾ ಅಂತ. ಸೊ ಸಾಕಾಗೋದಿಲ್ಲ ಅಂತ ಹೇಳಿ ಅವರೇ ಬೇರೆ ಹಾಲು ಕೊಡುವುದು, ಇಲ್ಲ ನೀರು ಕೊಡುವುದೆಲ್ಲ ಮಾಡ್ತಾರೆ. ಸೊ ಹೇಗೆ ಅದನ್ನು ನಾವು ಕಂಡುಹಿಡಿಯೋದು ಅಂತ ಹೇಳಿದರೆ, ಸಾಧಾರಣ ಒಂದು ಮಗು ದಿವಸಕ್ಕೆ 6 ರಿಂದ 8 ಬಾರಿ ಮೂತ್ರ ಮಾಡ್ತದೆ, ಅಥವಾ 1 ರಿಂದ 5-6 ಸತಿ ಕೆಲವು ಮಕ್ಕಳು ಹಾಲು ಕುಡಿಯೋ ಮಕ್ಕಳು ಮಲ ಮೂತ್ರ ಮಾಡ್ತಾರೆ. ಸೊ ಅದು ಹಳದಿ ಬಣ್ಣದ ಮಲ ಆಗಿದ್ದರೆ ಮತ್ತು ತೂಕ ಜಾಸ್ತಿ ಆಗುತ್ತೆ. ಸಾಧಾರಣ ಅದು 3 ಇದೆ ಅಂತ ಹೇಳಿದೆ. ಮಗು ಮತ್ತು 1 ಸತಿ ಹಾಲು ಕುಡಿದು ಸಂಪೂರ್ಣ 1 ಗಂಟೆ ನಿದ್ದೆ ಮಾಡ್ತದೆ ಸಾಧಾರಣವಾಗಿ, ಹೆಲ್ದಿಯಾಗಿ ಮಗುವಿಗೆ ಹಾಲು ಸಾಕಾಗ್ತಾ ಇದ್ದರೆ. ಸೊ ಈ ಎಲ್ಲ ಅಂಶ ಇದ್ದರೆ ನಾವು ತಿಳಿಬೋದು ಮಗುವಿಗೆ ಹಾಲು ಸಾಕಾಗ್ತಿದೆ. ಮತ್ತು ನೀವು ಪ್ರತಿ 1.5, 2.5, 3 ತಿಂಗಳಲ್ಲಿ ಚೆಕಪ್, ಇದು ವ್ಯಾಕ್ಸಿನೇಷನ್ಗೆ ಬಂದಾಗ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ತೂಕ ಜಾಸ್ತಿ ಆಗ್ತಾ ಉಂಟಾ ಇಲ್ಲ ಚೆಕ್ ಮಾಡ್ಬೋದು. ಸೊ ಹೇಗೆ ತೂಕ ಜಾಸ್ತಿ ಅಂತ ಹೇಳಿದರೆ, ಸಾಧಾರಣ ಒಂದು
ದಿವಸಕ್ಕೆ 30 ಗ್ರಾಮ್ ಅಂತ ಹೇಳ್ತೀವಿ, ಅಥವಾ ಒಂದು ತಿಂಗಳಲ್ಲಿ ಒಂದು 900 ಗ್ರಾಮ್ ಅಷ್ಟು ಆಗುವಷ್ಟು ಒಂದು ಮಗು ಪ್ರತಿ ತಿಂಗಳು ತೂಕ ಗೈನ್ ಆಗ್ತದೆ. ಮತ್ತು ಹಾಲು ಸಾಕಾಗದ ಮಕ್ಕಳಲ್ಲಿ ಅವರು ಇದು ಆಗಿರ್ತಾರೆ, ಎಂತ ರೆಸ್ಟ್ಲೆಸ್ ಆಗಿರ್ತಾರೆ, ತುಂಬ ಹಠ ಮಾಡ್ತಾರೆ. ಒಂದು ಸ್ವಲ್ಪ ಹಾಲು ಕುಡಿತಾರೆ, ಮೂತ್ರ ಜಾಸ್ತಿ ಮಾಡ್ತಿರ್ಬೋದು ಅಂಥ ಮಕ್ಕಳು, ಬಟ್ ಸ್ವಲ್ಪ ಕುಡಿತಾರೆ, ಒಂದು ಅರ್ಧ ಗಂಟೆ ಇದೇ ಮಾಡ್ತಾರೆ, ಹೇಳ್ತಾರೆ, ಸೊ ಇರಿಟೇಬಲ್ ಇರ್ತಾರೆ. ಸೊ ಅಥವಾ ಈಗ ಫಸ್ಟ್ ಒಂದು 2-3 ತಿಂಗಳು ಮಕ್ಕಳು ಹಠ ಮಾಡೋದು, ಎಸ್ಪೆಷಲಿ ರಾತ್ರಿ ಹೊತ್ತಲ್ಲಿ, ಅದು ನಾರ್ಮಲ್. ಬಟ್ ಮಗು ಇಡೀ ದಿನ ಹಠ ಮಾಡ್ತಾ ಉಂಟು, ಮಗುವಿಗೆ ಹಾಲು ಸಾಕಾಗೋದಿಲ್ಲ, ಹಾಗೆ ಅನಿಸಿದಾಗ ನೀವು ಹೋಗಿ ಡಾಕ್ಟ್ರಿಗೆ ಹತ್ರ ಹೋಗಿ ಇದು ಸರಿ ಉಂಟಾ ಇಲ್ಲ ಅಂತ ಚೆಕಪ್ ಮಾಡಿಸ್ಬೇಕಾಗ್ತದೆ. ಮತ್ತು ಇನ್ನು ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದರೆ, ಒಂದು ಈ ಪೌಡರ್ ಹಾಲು, ಇದು ನೀವು ಹೇಗೆ ಎಲ್ಲರೆಲ್ಲ ಹೇಳಿದರು, ಅಡ್ವರ್ಟೈಸ್ಮೆಂಟಿಂದಾಗಿ ಇದರಿಂದಾಗಿ ಎಲ್ಲರಿಗೂ ಆಕರ್ಷಣೆ ಆಗ್ತದೆ, ಇದು ಟಿನ್ ಫುಡ್ ಕೊಟ್ಟರೆ ಹೇಗೆ ಅಂತ. ಇಲ್ಲ, ಕೆಲವರು ಅದಾಗದಿದ್ದವರು ದನದ ಹಾಲು. ಸೊ ಅದೆರಡದು ಎಷ್ಟು ಅದರದ್ದು ಅನಾನುಕೂಲ ಅಂತ ನಾನು ಎಷ್ಟು ಹೇಳ್ತೇನೆಂದರೆ, ಸೊ ಈ ಪೌಡರ್ ಹಾಲು ಕೊಡೋದ್ರಿಂದ, ಪೌಡರ್ ಹಾಲು ಅದು ಒಂಥರ ಮಾಡಿಫೈಡ್ ಬೊವೈನ್ ಮಿಲ್ಕ್ ಅಂತಲೇ ಹೇಳ್ತೇವೆ, ಅದು ಒಂಥರ ಮಗುವಿಗೆ ಸರಿಯಾಗಿ ಅದು ದನದ ಹಾಲಿಂದನೇ ಅದನ್ನು ಮಾಡಿರ್ತಾರೆ. ಬಟ್ ಅದಕ್ಕೆ ಕೊಡಲಿಕ್ಕೆ ಕೆಲವರಿಗೆ ಮಾತ್ರ ನಾವು ಸಜೆಸ್ಟ್ ಮಾಡ್ತೇವೆ, ಯಾಕಂದರೆ ತಾಯಿಯಲ್ಲಿ ಹಾಲು ಇಲ್ಲದಿದ್ದರೆ ಅಥವಾ ತಾಯಿ ಮರಣ ಹೊಂದಿದ್ದರೆ ಅಥವಾ ಬೇರೆ ಒಂದು ಹಲವು ಕಂಡೀಷನಲ್ಲಿ, ಅದು ಡಾಕ್ಟರ್ ಅಡ್ವೈಸ್ ಮಾಡಿದಾಗ ಮಾತ್ರ. ನಿಮಗೆ ಇಷ್ಟ ಬಂದಾಗಿ ಮಗು ಒಳ್ಳೆ ಇದಾಗ್ತದೆ ಅಂತ ಹೇಳಿ ಯಾರು ಸ್ಟಾರ್ಟ್ ಮಾಡಬಾರ್ದು. ಯಾಕಂದರೆ ಒಂದು ತಾಯಿ ಹಾಲು ಬಾಟಲ್ ಹಾಲನ್ನು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡೋದಿಲ್ಲ ಜನರು. ಅದು ಪ್ರಾಪರ್ ಅದು 30 ml, ಒಂದು 30 ml ಗೆ 1 ಸ್ಕೂಪ್ ಅಂತೆಲ್ಲ ಇರ್ತದೆ. ಆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದಾಗ ಸರಿಯಾದ ಪೋಷಣೆ ಸಿಗುವುದಿಲ್ಲ ಮಗುವಿಗೆ. ಮತ್ತು ಹೆಚ್ಚಿನವರು ಯಾರು ಅದನ್ನು ಸ್ಪೂನ್ ಅಥವಾ ಕಪ್ಪಲ್ಲಿ, ಕ್ಲೀನಾದ ಸ್ಪೂನ್ ಕಪ್ಪಲ್ಲಿ ಕೊಡಲಿಕ್ಕೆ ಹೋಗೋದಿಲ್ಲ, ಅವರು ಬಾಟಲಲ್ಲಿ ಕೊಡ್ತಾರೆ. ಸೊ ಬಾಟಲಲ್ಲಿ ಕೊಟ್ಟರೆ ನಿಮ್ಗೆ ಗೊತ್ತು, ಬಾಟಲ್ ಸರಿಯಾಗಿ ಕ್ಲೀನ್ ಇಲ್ಲದೆ ಇರ್ಬೋದು, ಬಾಟಲ್ ಹಾಗೆ ಓಪನ್ ಆಗಿರ್ತದೆ. ಸೊ ಅದರಿಂದ ಏನಾಗ್ತದೆ, ನೀವು ಇದು ಅತಿಸಾರ ಬೇದಿಗಳೆಲ್ಲ ಬರ್ತದೆ ಮಗುವಿಗೆ. ಮತ್ತು ಇನ್ನೊಂದು ಅಂಶ ಏನಂತ ಹೇಳಿದರೆ, ಕಿವಿಯ ಸೋಂಕು ಮಕ್ಕಳಲ್ಲಿ ಜಾಸ್ತಿ ಇರ್ತದೆ, ಯಾವುದು ಬಾಟಲ್ ಹಾಲು ಕುಡಿಯೋ ಮಕ್ಕಳಲ್ಲಿ. ಮತ್ತು ಮಗು ಕೂಡ ಲೇಜಿ, ಮಗುವಿಗೆ ನಿಪ್ಪಲ್ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಏನಂತ ಹೇಳಿದರೆ, ಅದಕ್ಕೆ ಬಾಟಲಲ್ಲಿ ಈಸಿಯಾಗಿ ಬರ್ತದೆ, ತಾಯಿ ಹಾಲು ಕುಡಿಯುವಾಗ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಸೊ ಅಬ್ವಿಯಸ್ಲಿ ಆಗ ಮಗುಗೂ ಬಾಟಲ್ ಹಾಲೇ ಇಷ್ಟ ಆಗ್ತದೆ. ಸೊ ಹಾಗಾಗಿ ಯಾವ ಇದು ಕಾರಣಕ್ಕೂ ಬಾಟಲ್ ಹಾಲಿಗೆ ಹೋಗಲೇಬೇಕು. ಮತ್ತು ದನದ ಹಾಲು ಇರೋದು ದನದ ಕರುವಿಗೆಯಾಗಿ. ಸೊ ಅದು ಹೇಳ್ತಾರೆ ಬ್ರೆಸ್ಟ್ ಮಿಲ್ಕ್ ಫಾರ್ ಇದು ಬ್ರೈನ್ ಗ್ರೋತ್ ಆ್ಯಂಡ್ ಕೌಸ್ ಮಿಲ್ಕ್ ಫಾರ್ ಬಾಡಿ ಗ್ರೋತ್ ಅಂತ, ಆಯಿತಾ. ಸೊ ಅದು ಯಾಕಂದರೆ ಅದರಲ್ಲಿ ಇರುವ ಪ್ರೋಟೀನ್ಸ್ ಆಗಲಿ, ಬೇರೆ ಬೇರೆ ನಾನು ಮುಂಚೆನೇ ಹೇಳಿದ್ನಲ್ಲ ಅಂಶಗಳು, ಸೊ ನಮ್ಮ ಮಗುವಿಗೆ ಸರಿ ಜೀರ್ಣ ಆಗೋದಿಲ್ಲ ಕೆಲವೊಮ್ಮೆ. ಸೊ ಅದರಲ್ಲಿ ಸೋಡಿಯಂ ಜಾಸ್ತಿ ಇರ್ತದೆ, ಪ್ರೋಟೀನ್ಸ್ಗಳು ಬೇರೆ ಥರ ಪ್ರೋಟೀನ್ಗಳಿರ್ತವೆ, ಅದು ಅಲರ್ಜಿ ಉಂಟು ಮಾಡ್ಬೋದು, ಇಲ್ಲ ಸರಿಯಾಗಿ ಜೀರ್ಣ ಆಗದೆ ಇರ್ಬೋದು. ಸೊ ಈ ಅಂಶ ಇರೋದ್ರಿಂದ ಸೊ ದನದ ಹಾಲನ್ನು ಇನ್ನೂ ಅಂಥ ಅನಿವಾರ್ಯ ಕಂಡೀಷನಲ್ಲಿ ಬೇರೆ ಅವರಿಗೆ ಏನು ಕೊಡಲಿಕ್ಕೆ ಆಗೋದಿಲ್ಲ, ಅಷ್ಟು ಬಡವರಾಗಿರ್ತಾರೆ ಅಂಥದ್ರಲ್ಲಿ ಡಾಕ್ಟರು ಅದಕ್ಕೆ ಹೇಗೆ ಪ್ರಮಾಣದಲ್ಲಿ ಕೊಡಬೇಕು ಅಂತ ಕೊಡ್ತಾರೆ ಬಿಟ್ಟು ದನದ ಹಾಲನ್ನು ಸಾಧಾರಣ 1 ವರ್ಷ ಆಗೋ ತನಕ ಯಾವ ಮಗುವಿಗೂ ಕೊಡಬಾರ್ದು. ಯಾಕಂದರೆ ಅದು ಅಲರ್ಜಿ ಉಂಟು ಮಾಡ್ತದೆ, ಮಿಲ್ಕ್ ಅಲರ್ಜಿ ಅಂತಲೇ ಇರ್ತದೆ, ಗೊತ್ತಾಯ್ತಲ್ಲ. ಮತ್ತು ನೆಕ್ಸ್ಟು ಅಡಚಣೆ ಬಂದಿರೋದು ಕೆಲಸದಲ್ಲಿರುವ ತಾಯಂದಿರಿಗೆ. ಸೊ ನಿಮಗಷ್ಟೇ ಹೇಳಿದರು, ಅವರು ಕೆಲಸದಲ್ಲಿರುವ ತಾಯಂದಿರಿಗೆ ಬೇಗ ಅವರಿಗೆ ರಜೆ ಇರೋದಿಲ್ಲ, ಬೇಗ ಕೆಲಸಕ್ಕೆ ಹೋಗಬೇಕಾಗಿರ್ತದೆ. ಸೊ ಅಂಥ ಟೈಮಲ್ಲಿ ಅವರಿಗೆ ಸರಿಯಾಗಿ 6 ತಿಂಗಳ ತನಕ ಹಾಲು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೂ ಈಗ ಇದು ಎಕ್ಸ್ಪ್ರೆಸ್ ಬೆಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ. ತಾಯಿ ಹಾಲನ್ನು ಅವಳು ಹಿಂಡಿ ಎತ್ತಿಡಬಹುದು, ಹೊರಗೆ ಇಟ್ಟರೆ ಅದ್ರ ಬಗ್ಗೆ ಅವಳಿಗೆ ಹೇಳ್ಕೊಡ್ಬೇಕು. ಯಾಕಂದರೆ ಅದು ಗರ್ಭಿಣಿ ಇರುವಾಗಲೇ ಹೇಳ್ಬೋದು, ಇಲ್ಲ ಡೆಲಿವರಿ ಆದ 3-4 ತಿಂಗಳು ಚೆಕಪ್ಪಿಗೆ ಬಂದಾಗಲೂ ತಾಯಿಗೆ ಹೇಳಬೇಕು. ಅದು ಒಂದು ಎಕ್ಸ್ಪ್ರೆಸ್ ಮಾಡಿದ ಹಾಲನ್ನು ಒಂದು ಒಳ್ಳೆ ಕಂಟೈನರಲ್ಲಿ, ಅಂದರೆ ಸಾಧಾರಣವಾಗಿ ಗ್ಲಾಸ್ ಕಂಟೈನರ್ ಅಂತ ಹೇಳ್ತೇವೆ, ಇಲ್ಲ BPA ಫ್ರೀ ಇರುವ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಅಲ್ಲ, ಆಯಿತಾ, ಅದರಲ್ಲಿ ಶೇಖರಣೆ ಮಾಡಿ ಇಟ್ಟರೆ ಒಂದು 3-4 ತಾಸು ಹೊರಗಡೆ ಇರ್ಬೋದು. ಮತ್ತು ಅದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಫ್ರಿಜ್ಜಲ್ಲಿ 4 ಡಿಗ್ರಿ ಸೆಂಟಿಗ್ರೇಡ್ರಲ್ಲಿ ಹಿಂದುಗಡೆ ಭಾಗದಲ್ಲಿ ಇಟ್ಟರೆ 1 ದಿನಕ್ಕೆ ಕೂಡ ಅದನ್ನು ಯೂಸ್ ಮಾಡ್ಬೋದು. 1-3 ದಿನ ತನಕನೂ ಯೂಸ್ ಮಾಡ್ಬೋದು. ಮತ್ತು ಅದನ್ನು ಫ್ರೀಸರ್ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ, ಅದು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳೋದು. ಸೊ ಇಷ್ಟು ಅವಳು 1 ದಿನದಲ್ಲಿ ಇಷ್ಟು ಎಕ್ಸ್ಪ್ರೆಸ್ ಮಾಡಿ ಇಟ್ಟು, ಅವಳು ಇಲ್ಲದಾಗ ಆ ಹಾಲನ್ನು ಯಾರು ಅವಳ ಮಗುವನ್ನು ನೋಡ್ಕೊಳ್ತಾರೋ ಅವರಿಗೆ ಅದನ್ನು ಕೊಡಲಿಕ್ಕೆ ಹೇಳ್ಬೋದು.
ಇಲ್ಲ ಆ ಮಗುವಿನ ಅವರು ವರ್ಕ್ ಮಾಡೋ ಜಾಗದಲ್ಲಿ ಹಾಲು ಕುಡಿಯೋ ವ್ಯವಸ್ಥೆ ಏನಾದರೂ ಮಾಡೋದು. ಈಗ ತುಂಬ ಆ ಥರದ್ದೆಲ್ಲ ಡೆವಲಪ್ಮೆಂಟ್ ಆಗಿದೆ, ಮೇಡಮ್ ಅವರು ಹೇಳಿದ್ರಲ್ಲ. ಸೊ ಹಾಗೆ ಕೂಡ ಮಾಡ್ಬೋದು. ಸೊ ಇನ್ನು ಇದು ಅಂತ ಹೇಳಿದ್ರೆ ಮಗುವಿಗೆ 2 ವರ್ಷ ಆಗೋ ಮುಂಚೆಯೇ ತಾಯಿ ಗರ್ಭಿಣಿ ಆಗೋದು. ಅದು ನಾನು ನನ್ನ OPD ಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನರನ್ನು ನೋಡ್ತೇನೆ. ಯಾಕಂದರೆ ಮಗುವಿಗೆ ಇನ್ನೂ 9 ತಿಂಗಳು ಆಗಿರೋದಿಲ್ಲ, 1 ವರ್ಷ ಆಗಿರೋದಿಲ್ಲ, ಅವ್ರು ತಾಯಿ ಗರ್ಭಿಣಿ ಮಗುವಿಗೆ. ಯಾಕೆ ಅವ್ರಿಗೆ ಅದ್ರ ಬಗ್ಗೆ ಅರಿವು ಇರುವುದಿಲ್ಲ. ಹಾಗೆ ಇದು ಮತ್ತೆ ನಾನು ಆಗ ಹೇಳ್ತೇನೆ, ನೀವು ಇದು ಈ ಮಗುವಿಗೆ ಮಾಡುವ ಒಂದು ಅನ್ಯಾಯ ಅಂತ ಹೇಳ್ತೇನೆ. ಯಾಕಂದರೆ ಆ ಮಗುವಿಗೆ ಸರಿಯಾದ ಒಂದು ಮಗು ಹುಟ್ಟಿಸಿದ ಮೇಲೆ ಅದನ್ನು ಸರಿಯಾಗಿ ನೋಡ್ಕೊಳ್ಳೋದು ತಾಯಿ ಆದವಳಿಗೆ ಕರ್ತವ್ಯ ಆಗಿರ್ತದೆ. ಆ 2 ವರ್ಷ ಆಗೋ ತನಕ ಆ ತಾಯಿ ಹಾಲು ಮಗುವಿಗೆ ಸಿಗಬೇಕು. ಸೊ ಅದರಿಂದಾಗಿ ಮಗು ಬುದ್ಧಿವಂತಿಕೆ ಆಗ್ತದೆ, ಇಂಟೆಲಿಜೆನ್ಸ್ ಕೋಶನ್ ಕೂಡ ಜಾಸ್ತಿ ಆಗ್ತದೆ. ಸೊ ಈ ಒಂದು ಕಾರಣವೂ ಕೂಡ ಆಗಿರ್ತದೆ. ಹೆಚ್ಚಿನ ಇಲ್ಲಿ ತುಂಬ ಜನ ನೋಡಿದ್ದೇನೆ ನಾನು, 2 ವರ್ಷದೊಳಗೆ ಇವರು ಇನ್ನೊಮ್ಮೆ ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಆ ಇದನ್ನು ಜನರಿಗೆ ಹೇಳ್ಕೊಡ್ಬೇಕು. ಮತ್ತು ಇನ್ನೊಂದು, ಕೆಲವು ಮನೆಯಲ್ಲಿ ಮಾನಸಿಕ ಒತ್ತಡ ತಾಯಿಯಂದು ಇರ್ಬೋದು. ಮನೆಯವರ ಕುಟುಂಬದವರ ಬೆಂಬಲ ಇರಬೇಕು ತಾಯಿಗೆ ಅವಳು ರಿಲ್ಯಾಕ್ಸ್ ಆಗಿದ್ದಾಗ ಅದು ಹಾಲು ಉತ್ಪತ್ತಿ ಆಗೋದು ಚೆನ್ನಾಗಿ ಆಗ್ತದೆ. ಅವಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು. ಇಲ್ಲ ಏನೋ ಮನೆಯಲ್ಲಿ ಬೇರೆ ಸ್ಟ್ರೆಸ್ಗಳೆಲ್ಲ ಇದ್ದಾಗ ಆಟೋಮೆಟಿಕ್ ಅವಳ ಹಾಲ ಉತ್ಪಾದನೆ ಕಡಿಮೆ ಆಗ್ತದೆ. ಸೊ ಕುಟುಂಬದವರ ಸಹಾಯ ತುಂಬಾ ಮುಖ್ಯ ಆಗಿರ್ತದೆ ಆ ಸಮಯದಲ್ಲಿ. ಇನ್ನು ಹೇಳೋದಂತ ಹೇಳಿದರೆ, ಯಾವ ಮಗುವಿಗೆ ಹಾಲು ಕೊಡ್ಬೋದು, ಯಾವ ಮಗುವಿಗೆ ಕೊಡಬಾರ್ದಂತ. ಹೆಚ್ಚಿನವರಿಗೆ ಅನಿಸ್ಬೋದು ಮಗುವಿಗೆ ಹುಷಾರಿಲ್ಲದಿದ್ದರೆ ಮತ್ತೆ ಹಾಲು ಕೊಡ್ಬೋದಾ ಬೇಡವಾ ಅಂತ. ಸೊ ಕೆಲವೇ ಒಂದು ತುಂಬಾ ರೇರ್ ಆ ಕಂಡೀಷನ್ಸಲ್ಲಿ ಮಾತ್ರವೇ ಎದೆ ಹಾಲು ಕೊಡುವುದಿಲ್ಲ. ಅಲ್ಲದೆ ಮಗುವಿಗೆ ಶೀತ, ಕೆಮ್ಮ, ಜ್ವರ ಅಥವಾ ಬೇದಿ ಯಾವುದೇ ಥರದ ಕಾಯಿಲೆ ಇದ್ದರೂ ಕೂಡ ತಾಯಿಗೆ ಹಾಲನ್ನು ಕೊಡುವುದು ನಿಲ್ಲಿಸಬಾರದು. ಅದು ಮಗುವಿಗೆ ಒಂಥರ ಬೂಸ್ಟರ್ ಥರ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಅದರಲ್ಲಿ. ಸೊ ಅದಲ್ಲದೆ ಈವನ್ ಮಗು ICU ಇದ್ದರೂ ಕೂಡ ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಅಲ್ಲಿ ದಾದಿಯವರ ಮಗುವಿಗೆ ಬೇರೆ ಬೇರೆ ಮೆಥಡಲ್ಲಿ ಕೊಡಿಸ್ತಾರೆ. ಸೊ ಹಾಗಾಗಿ ಮಗುವಿಗೆ ಹಾಲು ಕೊಡಬಾರದು ಅಂತ ಕಂಡೀಷನ್ 2 ಕಂಡೀಷನ್ಸ್ ಇರೋದು. ಸೊ ಎಲ್ಲ ಕಂಡೀಷನ್ಸಲ್ಲಿ ಮಗುವಿಗೆ ಹುಷಾರಿಲ್ಲದೆ ಯಾವ ತೊಂದರೆ ಇಲ್ಲದು ಕೊಡಬಹುದು. ಇನ್ನು ತಾಯಿಗೆ ಹುಷಾರಿಲ್ಲದಿದ್ದರೆ ಅದು ಕೆಲವು ಕಂಡೀಷನ್, ಕೆಲವು ತಾಯಿ ಈಗ ಸಾಧಾರಣ ಮನೆಯಲ್ಲಿ ಜ್ವರ ಬಂದರೆ ಅಥವಾ ಈಗ ಅಂತೂ ಎಲ್ಲರಿಗೂ ಗೊತ್ತಿರುವಂಥ ಕೋವಿಡ್ ಇದಾದಾಗ, ಸೊ ಆ ಕೋವಿಡ್ ಆಗಿದ್ದರೆ ಸೊ ಕೋವಿಡ್ ಗೈಡ್ಲೈನ್ಸ್ ಎಲ್ಲರಿಗೂ ಗೊತ್ತಿರುವಂಥ ಹಾಲು ಕೊಡೋ ಮುನ್ನ ಕೈ ತೊಳೆದು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು. ಮತ್ತೊಂದು ಅವಳು ಮಾಸ್ಕ್ ಹಾಕ್ಕೊಂಡಿರಬೇಕು. ಸೊ ಮಾಸ್ಕ್ ಹಾಕಿ ಕೊಟ್ಟು ಹಾಲು ಕೊಡೋದ್ರಲ್ಲಿ ಯಾವ ತೊಂದರೆ ಇಲ್ಲ. ಅದಲ್ಲದೆ ಬೇರೆ ಯಾವ ಸಣ್ಣ ಪುಟ್ಟ ತಾಯಿಗೆ ಕಾಯಿಲೆ ಬಂದರೂ ಕೂಡ ಹಾಲು ಕೊಡಬಾರ್ದಂತ ಇಲ್ಲ. ಇನ್ನು ಕೆಲವುದು TB ಅಂತ ಓಪನ್ ಕೇಸ್ ಆಫ್ TB ಅದೆಲ್ಲ ಇದ್ದರೆ ಡಾಕ್ಟರ್ಸ್ನವರು ಹೇಳ್ತಾರೆ ಯಾವ ಥರ ಮಗುವಿಗೆ ನೀವು ಹಾಲು ಕೊಡುವಾಗ ಏನು ಮಾಡಬೇಕು. ಐ ಥಿಂಕ್ ಅದರ ಅವಶ್ಯಕತೆ ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ಅನಿಸ್ತದೆ. ಮತ್ತು ಇನ್ನು ನಾನೊಂದು ಹೇಳ್ಬೇಕಂತಿರೋದು, ಇನ್ನು ಕೆಲವುದು ತಾಯಿಗೆ ಕೆಲವು ಮೆಡಿಕೇಷನ್ಸು ಹಾಲು ಕೊಡಲೇಬಾರ್ದನ್ನಿರುವಂಥ ಮೆಡಿಕೇಷನ್ಸು ಸಾಧಾರಣವಾಗಿ ಆ್ಯಂಟಿ ಥೈರಾಯ್ಡ್ ಮೆಡಿಕೇಷನ್ಸು ಮತ್ತು ಆ್ಯಂಟಿ ಕ್ಯಾನ್ಸರ್ ಮೆಡಿಕೇಷನ್ಸು ಅಂಥದ್ದೆಲ್ಲ ಇದ್ದಾಗ ಹಾಲು ಕೊಡೋದಕ್ಕೆ ಅದು ಸಾಧಾರಣ ನಿಮಗೆ ನಿಮ್ಮ ಯಾವ ಹಾಸ್ಪಿಟ್ಲಲ್ಲಿ ಇದ್ದಾಗ ಅವರು ಅಡ್ವೈಸ್ ಮಾಡಿರ್ತಾರೆ. ಅದರ್ವೈಸ್ ಸಾಧಾರಣವಾಗಿ ತಗೊಳ್ಳೋ ಮೆಡಿಸಿನ್ಸು ಸ್ವಲ್ಪ ಪ್ರಮಾಣದಲ್ಲಿ ಮಗುವಿನ ಹೋಗ್ತದೆ. ಸಾಧಾರಣ ಕೊಡುವ ಪ್ರಿಸ್ಕ್ರೈಬ್ ಮಾಡೋ ಡಾಕ್ಟ್ರು ಕೂಡ ನೋಡಿಯೇ ಕೊಡ್ತಾರೆ. ಸೊ ಆ್ಯಂಟಿಬಯೋಟಿಕಲ್ಲಿ ಕೊಡುವಾಗ ಮಗುವಿಗೂ ಅದರ ಅಂಶ ಹೋಗಿ ಸ್ವಲ್ಪ ಮಗುವಿಗೂ ಭೇದಿ ಅಂಶ ಆಗ್ಬೋದು. ಸೊ ಅದರ ಬಗ್ಗೆ ಯಾವಾಗ ಕೊಡಬಾರ್ದಂತ ಏನಿಲ್ಲ ಮೆಡಿಕೇಷನ್ಸು. ಮತ್ತು ಇನ್ನೊಂದು ನಾನು ಹೇಳೋದು ಇಷ್ಟಪಡೋದು, ಈಗ ಒಂದು ಹೊಸದಾಗಿ ಬಂದಿದೆ ಬ್ರೆಸ್ಟ್ ಬ್ಯಾಂಕ್ ಅಂತೇಳಿ. ಸೊ ಆ್ಯಕ್ಚುಲಿ ಈಗ ಮಂಗಳೂರಲ್ಲಿ ಲೇಡಿ ಗೋಷನ್ನಲ್ಲಿ ಅದ್ರ ಬಗ್ಗೆ ನಡೀತಾ ಉಂಟು. ಇದು ಬ್ರೆಸ್ಟ್ ಬ್ಯಾಂಕ್ ಅಂತ ಹೇಳಿದರೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತ ಹೇಳಿದರೆ ಈ ಬ್ರೆಸ್ಟ್ ಮಿಲ್ಕು ಕೆಲವರಿಗೆ ಅವರ ಮಗುವಿಗೆ ಹೆಚ್ಚಾಗಿ ಇದ್ದ ಮಿಲ್ಕನ್ನು ಕೊಡ್ತಾರೆ. ಇಲ್ಲ ಆಗ ಒಬ್ಬರು ಹೇಳಿದರು ಕೆಲವು ಮಕ್ಕಳು ತುಂಬ ಸಿಕ್ಕಿರ್ತಾಗ ಹುಟ್ಟಿದಾಗ, ಸೊ ಆ ಇನಿಷಿಯಲ್ ಕೊಲೆಸ್ಟ್ರಾಮ್ ಅನ್ನೋದು ವೇಸ್ಟ್ ಆಗ್ತದೆ, ಆ ಮಗುವಿಗೆ ಸಿಗುವುದಿಲ್ಲ. ಸೊ ಅದನ್ನು ಕೂಡ ಎಕ್ಸ್ಪ್ರೆಸ್ ಮಾಡಿ ಎತ್ತಿಡ್ತಾರೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕಲ್ಲಿ. ಅದಕ್ಕೆ ಬೇರೆ ಕೆಲ ಪ್ರೊಸೀಜರ್ಸ್ ಎಲ್ಲ ಇದೆ.
ಸೊ ಅದಲ್ಲದೆ ದಾನಿಗಳು ಕೂಡ ಕೊಡ್ಬೋದು. ಎಕ್ಸೆಸ್ ಯಾರ ಹತ್ರ ಇರ್ತದೆ, ಬೇರೆ ಬೇರೆ ರೀಸನಿಂದ ಇರ್ತದಲ್ಲ, ಸೊ ಅವರು ಕೂಡ ಕೊಟ್ಟು, ಸೊ ಹಾಲಿಲ್ಲದ ಮಕ್ಕಳು, ಸೊ ಅದು ಸೇಫ್ ಆಗಿರ್ತದೆ, ಅದನ್ನು ಪ್ಯಾಶ್ಚರೈಸ್ ಮಾಡಿರ್ತಾರೆ, ಅದರಲ್ಲಿ ಯಾವ ಇದು ಕ್ರಿಮಿಕೀಟಗಳು ಇದು ಇರುವುದಿಲ್ಲ. ಸೊ ಆ ಹಾಲನ್ನು ಬೇರೆ ದಾನಿಗಳು ಕೂಡ ಇದು ಯೂಸ್ ಮಾಡಬಹುದು ಅಂತ ಹೇಳ್ತೇನೆ. ಸೊ ಇಷ್ಟು ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಕಾರ್ಡ್ ಸಂಸ್ಥೆಯ ಅವರಿಗೆ ಧನ್ಯವಾದಗಳು. ನಿಮಗೆ ಏನು ಸಹಾಯ ಬೇಕು ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ. ಹಾಗಾಗಿ ಕೋಟೆಕಾರ ಪ್ರಾಥಮಿಕ ಆರೋಗ್ಯ ವೈದ್ಯಾಧಿಕಾರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ಎಲ್ಲ ಉಳ್ಳಾಳದ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ, ಸೂಪರ್ವೈಸರ್ಗೂ, ಡಾಕ್ಟರ್ಸ್ಗೂ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ ಇಲ್ಲಿಯ ಆಶಾ ಕಾರ್ಯಕರ್ತೆಯರಿಗೂ, PHCOಗಳಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಗರ್ಭಿಣಿಯರಿಗೂ ಕೂಡ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಪುರಸಭೆಯ ಈ ಸ್ಥಳಾವಕಾಶ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ. ಅವರ ಸಿಬ್ಬಂದಿ ವರ್ಗದವರಿಗೂ ಅವರು ಮತ್ತು ನಮ್ಮ ಮತ್ತಡಿ ಸರ್ ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.